ಮಹೇಶ್ ಬ್ರೋ ಬರ್ತೀರಾ? ಹಾಯ್ ಮಹೇಶ್ ಬ್ರೋ, ವೆಲ್ಕಮ್. ಚಾ ಪರಿಯರೇ ಅಂಡಿ ಮಹೇಶ್ ಬ್ರೋ, ಚಾ ಪರಿಯರ ದಾದ ತಿಂಡಿ. ಶಾಂತಿಸ್ ಬರ್ತೀರಿ? ಹಾಯ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೆ. ಶ್ರೀಹರಿ ಬರ್ತೀರಿ? ಸೊಲ್ಮೇಲ್ ಪನೊಂದುಲ್ಲೇರು. ಹಾಯ್ ಆ್ಯಂಡ್ ಬಾಯ್ ಲೈಕ್ ಕೊರಿಯೆ ಪನೊಂದು. ಓಕೆ ಸಂಪತ್, ಥ್ಯಾಂಕ್ ಯು ಸೋ ಮಚ್ ಬರ್ತದೆ ಲೈಕ್ ಕೊರ್ನಿಕ್, ಥ್ಯಾಂಕ್ ಯು. ಚಾ ಪರಿಯರಿ ಸಂಪತ್? ಶ್ರೀಹರಿ ಅವರೇ ಕಾಫಿ ಕುಡಿದ್ರಾ? ಶಾಂತಿಸ್ ಚಾ ಪರಿಯರ? ಹಾಯ್ ಮಹೇಶ್ ಬ್ರೋ, ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಶಾಂತಸಿ ಸಾಯಿ ಸಂಪು ಪನದುಲ್ಲೇರು 3 ಲೈಕ್ಸ್ ಪನದುಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಶ್ರೀಹರಿ ಅವರೇ, ಥ್ಯಾಂಕ್ ಯು. ಮಹೇಶ್ ಬ್ರೋ ಚಾ ಆಂಡೆ ಕೆಲವೊಂದುಲ್ಲೇರು ಆಂಡಿಯೇ ಇರ್ನ ಆಂಡ ದಾದ ತಿನ್ನಿಯಾರು. ಶಾಂತಿಸ್ ಚಾ ಆಂಡೆ ದಾದ ತಿಂಡಿ. ಶಾಂತಿಸ್ ಕೆಲವೊಂದು ಎಂಡೆ ಕೆಲವು ಚಾ ಆಂಡೆ ಸಿಸ್ ಎನ್ನ ಆಂಡಿಯೇ ಎಂಕಿನೊಂದು ಒಂದಿಯೇ ಪೋವ 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 ಇನ್ನು ಆಂಡ ಸಿಸ್ ಪನದಲ್ಲಿ ಇರಿಗದಾದೆ. ಶಾಂತಿಸ್ ಶ್ರೀಹರಿ ಅವರೇ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ? ಪೋವ ಸಿಸ್ ಇರೇಲ ಪೋವನಾ ಸೇಮ್ ನಮಕ್ ಅಂಜನ ಪೋವ ಡೇಲಿ ಇನ್ನು 2 ಜನಕ್ಕೆ ನಮಕ್ ಪೋವ ಡೇ ಅವೇ ಸೇಮ್ ಬಿಂಚಾವಿ ಅಂದು ಸುರು ಆಂಡು ನೇಲ ನನ್ನ ಪುಡ್ಸೋ ತಿಜ್ಜಿಗೆ ಬಲೆ ಮೇಡಮ್ ಚಾ ಬರ್ಕ ಖಂಡಿತ. ಶ್ರೀಹರಿ ಅವರೇ ಬರ್ಕ ಒಂಜಿ ದಿನ ಚಾ ಪರ ಬರ್ಕ ಖಂಡಿತ. ಅಲ್ಲ ಇತ್ತ ಬಂದು ಇದನ್ನು ಚಾ ಬರ್ದು ಇರ್ಪರ್ಲೆ ಥ್ಯಾಂಕ್ ಯು ಶ್ರೀಹರಿ, ಥ್ಯಾಂಕ್ ಯು ಸೋ ಮಚ್. ಸಂಪು ಚಾ ಪರಿಯರೇ ದಾದ ತಿಂಡಿ ಸಂಪತ್? ಡ್ಯೂಟಿ ಪೋಪಿನ ಬೇಲೆ ಪೋಪಿನ ಓವರ್ಚಿ ಒಂತುಲೆ ಯಾನ್ ಪೋಪುಜಿ ಯಾನ್ ಮೂಲೆಲ್ಲೆ ಪುಂಡಿ ಚಿಕನ್ ಸುಕ್ಕ. ಓ ದೇವಾ, ಪುಂಡಿ ಚಿಕನ್ ಸುಕ್ಕಾಗೆ ಯಾನ್ ತಿಂದ ಹತ್ರ ತೆಗಿನ ಬೈದ್ವೆ ಮಾಡ್ರೆ ಕೋಡೆಂಗ್ಲೆ ಪುಂಡಿ ಡೇ ಇರ್ತನು ಮಾತ ಪುಂಡಿ ಡೇ ಇನಿ ಪೋವಡೆ ಸಿಂಗಲ್ ಬತ್ತೇರು ಸಿಂಗಲ್ ಪುದರ್ದಾದೆ ಪಲ್ಲೆಯನ್ನ ಇತ್ತೆ ಐಡಿ ಬರ್ಪಿನಿ ಹೆಂಗ್ ಪುದರೇ ಗೊತ್ತಾಪುಜಿ. ಸಿಂಗಲ್ ಆಯ್ ಸಿಂಗಲ್ ವೆಲ್ಕಮ್. ಚಾ ಪರಿಯರ ತಿಂಡರ ಹೆಸರಸ ಸೋಲೋ ಫೈರ್ ಉಂದಾ ಪನೊಂದುಲ್ಲೇರು? ಸೋಲೋನಾ? ನಾನು ಸೋಲೋ. ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ, ವೆಲ್ಕಮ್. ನಿಮಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದಿದ್ರೆ ಕಾಫಿ ಆಯ್ತಾ, ಟೀ ಆಯ್ತಾ ಸೋಲೋ ಅವರೇ? ಕೂಡ ಪುದರ್ ಚೇಂಜ್ ಸೋಲೋ ಅಂದೆ. ಹೌದು, ಅದು ಐಡಿ ಬರುತ್ತೆ. ಹೌದು, ಸಿಂಗಲ್ ಸೋಲೋ ಅವರೇ ಐಡಿ ಬರ್ತದೆ. ಯಾವ ಊರು ಮ್ಯಾಮ್? ಮಂಗಳೂರು. ನೀವು ಬಂದಿದ್ರೆ ಅಂತಲ್ಲ, ಫಸ್ಟ್ ಅಲ್ಲ ಬರುದು ನೀವು. ನಿಮ್ಗೆ ಇದಿದೆ ನೀಲಿ ಕೊಟ್ಟಿದ್ದೇನೆ, ಅದು ಇನ್ನು ಹಾಗೆ ಬರುದಂತೆ. ಅದು ಅಪ್ಡೇಟ್ ಆಗ್ತದಲ್ಲ, ಅಪ್ಡೇಟ್ ಆದ ನಂತರ ಹಾಗೆ ಬರ್ತದೆ ಅಂತೆ. ಇನ್ನು ಎಲ್ಲರಿಗೆ ಬರ್ಬಹುದು ಅಂತ ಅನಿಸ್ತದೆ ನನಗೆ. ಶ್ರೀಹರಿ ಅವರು ನಗ್ತಾ ಇದ್ದಾರೆ. ನಾನು ನಿನ್ನೆ ಬಂದು ಹೋಗಿದ್ದೆ. ಹೌದಾ, ನಿನ್ನೆ ಬಂದಿದ್ರಾ? ಓಕೆ ಸಂಪತ್ ಬೇಕಿಯೇ ಅಂದೆ. ಮಲ್ಲೇಜ್ ಪಾತಿರದಲ್ಲಿರುತ್ತೆ ಸಂಪತ್ ತೂಕ ನಮ್ಮದು ಅದಾಪುಣ ಕಾದು ನೋಡುವ ಸಂಪತ್. ವೆಯ್ಟ್ ಆ್ಯಂಡ್ ಸಿ. ಮಹೇಶ್ ಪೋಯರೇ ಸಂಪತ್ ನಿನ್ಗೆ ಎಷ್ಟು ಉಂಟು ಅಷ್ಟು ಮಾಡು. ದೇವ, ಹಾಗೆಲ್ಲ ಹೇಳ್ಬೇಡವ. ಸಿಂಗಲ್ ಅವರೇ ಸೋಲೋ ಅವರೇ ಹೇಳ್ಬೇಡಿ ಹಾಗೆ. ಅವರು ಜಸ್ಟ್ ಹೀಗೆ ಹೇಳಿದ್ದು ಸೋಲೋ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಲೈವ್ ಇದು ಅಂತ ಕೇಳ್ತಾ ಇದ್ದಾರೆ. ನಾಗರಾಜ್ ಪೂಜಾರಿ ಅವ್ರು ಬಂದರು. ಇದು ಕೋಟೆಯನ್ ಪೂಜಾರಿ ಅವರಲ್ಲ. ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ನಾಗರಾಜ್ ಅವರೇ, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಮತ್ತೆ ನನ್ನ ಸುದ್ದಿ ಯಾಕೆ ಅಂತ ಹೇಳ್ತಾರೆ. ಜಸ್ಟ್ ಅವರು ಕೇಳಿದ್ರು, ನಾನು ಹೆಸರು ಕೇಳಿದೆಲ್ಲ ಸಿಂಗಲ್, ಅದು ಐಡಿಯಲ್ಲಿ ಬರುದಲ್ಲ, ಅದಕ್ಕೆ ಹೆಸರು ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಅಷ್ಟೇ. ನೀವು ಕೋಪ ಮಾಡ್ಕೊಳ್ಬೇಡಿ, ಯಾರು ಕೂಡ ಕೋಪ ಮಾಡ್ಕೊಳ್ಳಿ. ಬೆಳಿಗ್ಗೆ ಕೋಪ ಮಾಡ್ಕೊಳ್ಬೇಡಿ ಯಾರು ಕೂಡ. ಸಮಾಧಾನದಿಂದ ವರ್ತಿಸಿ ಪ್ಲೀಸ್. ನಾನು ನಿಮ್ಮ ಲೈವ್ಗೆ ಬಂದೆ, ಬೇಡ ಅಂದರೆ ಹೋಗ್ತೀನಿ. ಎಲ್ಲರೂ ಬರಬೇಕು ಲೈವ್ಗೆ. ಮತ್ತೆ ನಾವು ಲೈವ್ ಮಾಡೋದು ಯಾಕೆ ಹೇಳಿ? ಎಲ್ಲರೂ ಬರಬೇಕು, ನಮಗೆ ಸಪೋರ್ಟ್ ಮಾಡಬೇಕು, ಅದಕ್ಕೆಲ್ಲ ಲೈವ್ ಮಾಡೋದು. ನಾವು ಯಾಕೆ ಬೇಡ ಅಂತ ಹೇಳೋದು? ನೀವು ಕೂಡ ಬೇಕು, ಸಂಪತ್ತು ಕೂಡ ಬೇಕು, ಎಲ್ಲರೂ ಬೇಕು, ಆಯ್ತಾ? ಇಲ್ಲದಿದ್ದರೆ ನಾವು ಸುಮ್ಮನೆ ಲೈವ್ ಮಾಡೋದಾ? ನೀವೆಲ್ಲ ಬರಬೇಕು, ನಮ್ಮ ಹತ್ರ ಮಾತಾಡಬೇಕು, ಅದಕ್ಕೆ ಲೈವ್ ಮಾಡೋದು.
ಜ್ಯೋತಿ ಸಿಸ್ ಬರ್ತೀರಾ? ಹಾಯ್ ಸಿಸ್ ಪನದಲ್ಲಿ. ಹಾಯ್ ಜ್ಯೋತಿ ಸಿಸ್, ವೆಲ್ಕಮ್. ಚಹಾ ಪರಿಯರ ತಿಂಡರಾ? ಗುಡ್ ಮಾರ್ನಿಂಗ್ ಪನದಲ್ಲಿ ಜ್ಯೋತಿ ಸಿಸ್. ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್. ದಾದ ತಿಂಡಿ ಜ್ಯೋತಿ ಸಿಸ್. ಲೈಕ್ ನನ್ನ ಪನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅವರ ಕೆಲಸ ಮಾಡಿ ಹೋಗ್ಬೇಕು. ಐಕೊಂಜಿ ಲೆಮನ್ ಜ್ಯೂಸ್ ಕೊಡ್ಲಿ. ಈಗ ಲೆಮನ್ ಜ್ಯೂಸ್ ಬೇಕಾ ಸೋಲು? ಈಗ ಲೆಮನ್ ಜ್ಯೂಸ್ ಕೊಡುವ ನಿನ್ಗೆ, ಆಯ್ತಾ? ಶಾಂತ್ ಸಿಸ್ ಸೋಲು ಅಂತ ನಗ್ತಾ ಇದ್ದಾರೆ. ತಿಂಡಿ ಆಂಡೆ ಸಿಸ್, ಆಂಡಿ ಆಂಡಿ ಹೆಂಗ ಪೋವಾ ಅಕ್ಕ? ಚಾಂಡ್ ಆಂಡಿ ಕೋಟೇನ್ ಪೂಜಾರಿ ಚಾಂಡ್ ನಾಗರಾಜ್ ಅತೆ, ನಾಗರಾಜ್ ಪೂಜಾರಿ ಚಾಂಡ್ ಹೆಂಗ ಪೋವ ಇರಗದಾದೆ ಪುಲಿ ಎಲ್ಲ ಜಪ್ಪುಡಬೇಕು. ಎಂತದು ಸಿಂಗಲ್ ಹೆಂಗ್ ಚಪಾತಿ ಸಿಸ್. ಶಾಂತ ಸಿಸ್ ಸೋಲೋ ಅಂತ ನಗ್ತಾ ಇದ್ದಾರೆ. ಲೆಮನ್ ಅವನಿಗೆ ಕೊಡಿ, ಅವನಿಗೆ ಕುಡಿದು ಪಿತ್ತ ಆಗಿದೆ ಕಾರು. ಎಂಚಿನಿಗೆ ಎಂತ ಸೋಲು. ಅವರು ನಿಮ್ಗೆ ಕೊಡ್ಲಿಕ್ಕೆ ಹೇಳಿದ್ರು, ನೀವು ಅವರಿಗೆ ಕೊಡ್ಲಿಕ್ಕೆ ಹೇಳುದು. ಎಂತ ಪ್ರೀತಿ ನಿಮ್ಮದಿಬ್ಬರದು ಅಲ್ವಾ? ಸೋಲು ಅಂತ ನಗ್ತಾ ಇದ್ದಾರೆ. ಜ್ಯೋತಿಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿಸಿಸ್, ಥ್ಯಾಂಕ್ ಯು. ದಾದ ತಿಂಡಿ ಜ್ಯೋತಿಸಿಸ್, ದಾದ ತಿಂಡ್ರೆ ಅಲ್ತಾರೆ. ಸಂಪತ್ತು ಕಾಮಿಡಿ ಆಯ್ತಾ? ಹೌದೌದು ಕಾಮಿಡಿ, ಎಲ್ಲ ಕಾಮಿಡಿಗಾಗಿ, ತಮಾಷೆಗಾಗಿ. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ತಮಾಷೆ ಎಲ್ಲ ತಮಾಷೆಗಾಗಿ. ಸಂಪು ಪಾತಿರ್ಲಿ ಸಂಪು. ಚಪಾತಿ ಸಿಸ್ ಜ್ಯೋತಿ ಸಿಸ್ ಚಪಾತಿಗೆ. ಸಂಪತ್ ಬೇಜಾರಾಗಬೇಡ, ನಿನಗೆ ಸಂಜೆ ಒಂದು 90 ಕೊಡುವೆ ಅಂತ ಹೇಳ್ತಾಳೆ. 90 ತಿಕ್ಕೊಂಡೆ ಬೇಜಾರು ಮಲ್ಪೊಚ್ಚಿ. ನೀವು ಫ್ರೆಂಡ್ಸೇ ಇಬ್ಬರು? 90 ಫ್ರೆಂಡ್ಸಾ? ಜ್ಯೋತಿ ಸಿಸ್ ಶುಭೋದಯ ಅಂತ ಹೇಳ್ತಾ ಇದ್ದೆ. ಸುದೀಪ್ ರೋ ಬರ್ತೀರಾ? ಹಾಯ್ ಸುದೀಪ್ ರೋ, ವೆಲ್ಕಮ್. ಸುದೀಪ್ ರೋ ಚಹಾ ಪರಿಯರ ತಿಂಡರ ಅದಾದ ತಿಂಡಿ. ಸೋಲೋ ನಿಮ್ಮ ನೇಮ್ ಎಂತ ಅಂತ ಕೇಳ್ತಾ ಇದ್ದಾರೆ ಸಂಪತ್. ಹಾಯ್ ಸುದೀಪ್ ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ನಾನು ಸೋಲ್ಜರಾ ಸಂಪತ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಸುದೀಪ್ ಬ್ರೋ ಊರು ಕುಂದಾಪುರದವರ? ಓಕೆ ಓಕೆ. ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ವಿಕಾಸ್ಗೆ ಪುದರರ್ನ ದಾದಿ ತಿಂಡಿ ಸುದೀಪ್ ಬ್ರೋ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಸಂಪತ್ಗೆ ನಮಸ್ತೆ ಪನದಲ್ಲೇರು ಜ್ಯೋತಿ ಸಿಸ್. ಹಾಯ್ ದುರ್ಗಕ್ಕ ಪನದಲ್ಲೇರು. ಹಾಯ್ ಜಗು ಬ್ರೋ, ವೆಲ್ಕಮ್ ಇರೆಗ್ ಲೈವ್ಗು. ಥ್ಯಾಂಕ್ ಯು ಸೋ ಮಚ್ ಇರೆಗ್ ಜಗ್ಗಣ್ಣ. ಚಾ ಪರಿಯರ ತಿಂಡರ ದಾದ ತಿಂಡಿ. ಜ್ಯೋತಿ ಸಿಸ್ ಸೂಪರ್ ಸಪೋರ್ಟ್ ಲೇರು. ಜ್ಯೋತಿ ಸಿಸ್ ತಿಂಡಿ ದಾದಕ್ಕೇನೊಂದು ಲೇರು. ಸುದೀಪ್ ಬ್ರೋ ಚಪಾತಿ ಗೆರೆಗು. ಶಾಂತಿ ಅಕ್ಕ ನಮಸ್ತೆ ಪನದಲ್ಲೇರು. ಜಗ್ಗಣ್ಣೆ ಜಗ್ಗು ಬ್ರೋ ನಮಸ್ತೆ. ಹಾಯ್ ಜಗಣ್ಣ, ಗುಡ್ ಮಾರ್ನಿಂಗ್. ಸಂಪತ್ ನಾನು ಒರಿಜಿನಲ್ ಸೋಲೋ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಜ್ಯೋತಿ ಅಕ್ಕ ಬಿಸಿ ಉಳ್ಳೆ. ಓಕೆ ಸಂಪತ್ ಬಿಸಿ ಇದೆ, ಆನ್ಲೀರ್ ಬರ್ತದೆ. ಲೈಕ್ ಕೊಡ್ದು ಒಂಜಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಅವಿ, ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಅಕ್ಕ ಪನೊಂದುಲ್ಲೇರು ಜಗ್ಗಣ್ಣೆ. ಸುದೀಪ್ ಬ್ರೋ ಚಪಾತಿ. ಸಂಗೀತ ಸಿಸ್ ತಿಂಡಿದಾದೆ ಎಂಕ ಇವತ್ತು ಪೋವಾ. ಸಂಪತ್ ದಾಯಿಗೆ ಬಿಸಿ ಬೇಲೆ ಪೋಪೇರು ಬೇಲೆ. ಜ್ಯೋತಿ ಸಿಸ್ ಪಂದು ಸೂಪರ್ ಪನೊಂದುಲ್ಲೇರು ಸುದೀಪ್ ಬ್ರೋ. ದಾಯಿ ತಿಂಡಿ ಜಗ್ಗಣ್ಣಕ್ಕೆ ಏನೊಂದುಲ್ಲೇರು ಶಾಂತ ಸಿಸ್. ನಾನು ಶಾಂತ ತುಂಬ ಕ್ಲೋಸು. ಇನಿ ಕೆಲಸ ಉಂಡು ಮಾರ್ರೆ ಪನದಲ್ಲಿ ಆನುಲ್ಲೆ ಬಿಸಿ. ಓಕೆ ಓಕೆ ಜಗಣ್ಣ, ಓಕೆ ಓಕೆ. ಶಾಂತನಿಗೆ ಮಾತ್ರ ಗೊತ್ತು ನಾನು ಅಂತೆ. ಶಾಂತಿ ಸಿರೆ ಮಾತ್ರ ಗೊತ್ತಿಗೆ. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಅತಿ ಪ್ರಸಾದನ್ನ. ಕ್ಯಾಮರಾಮ್ಯಾನ್ ಓಲುಲ್ಲೇರು, ಯಾನ್ ಆಂಕರ್ ಮಾತ್ರ ಒಪ್ಪುತ್ತ. ಯಾರು ಒಂಜಿ ಪುಲ್ಲೆ ಕಾಡೆ ಮತ್ತು ಕಾಪುನ್ ಕ್ಯಾಮರಾಮ್ಯಾನ್ ಬರ್ತೀರ. ನಾನು ಆವಡು ಶಾಂತಿ ಅಕ್ಕ ಲೈಕ್ ಕೊರೆ ಬರೋದಿಲ್ಲ. ಸುದೀಪ್ ಬ್ರೋ ಕೆಲಸ ಸೈಡ್ ದೀಲೆ ಮಾರ್ರೆ ಬರೋದಿಲ್ಲೇರು. ಹಾಯ್ಸ್ ಪ್ರಸಾದ್ ಬ್ರೋ ಬರೋದಿಲ್ಲ. ಸಿಂಗಲ್ ನಗ್ತಾ ಇದ್ದಾರೆ. ಶಾಂತ ಸಿಸ್ಗೆ ಯಾರು ಗುದ್ದುವೆ ಬರೋದಿಲ್ಲ. ದಾಯಿ ಜ್ಯೋತಿ ಸಿಸ್ ಹೇಳ್ತದಲ್ಲೇರು. ಸುದೀಪ್ ಜ್ಯೋತಿ ಸಿಸ್ ಅಂತ ಹೇಳ್ತದಲ್ಲೇರು. ದಾಯಿ ಪ್ರಸಾದ್ಗೆ ಏನೋದಿಲ್ಲೇರು. ಶಾನ್ ಗುಡ್ ಮಾರ್ನಿಂಗ್ ಬರೋದಿಲ್ಲೇರು.
ಬ್ರೋ ಪನೊಂದುಲ್ಲೇರು ಗೇಮ್ ಸಿಸ್ಸ ಒಂದು ಗೊತ್ತಾಂಡು ಅವು ಗೇಮ್ ಅತೆ ಜ್ಯೋತಿ ಸಿಸ್ಸ ನನ್ನ 3 ದಿನ ಕೆಲಸ ಬೊಕ್ಕ 1 ವೀಕ್ ರಜೆ ಪನೊಂದುಲ್ಲೇರು. ಓ 3 ದಿನ ಕೆಲಸ 1 ವೀಕ್ ರಜೆ ದೀಪಾವಳಿಗ ಭರ್ಜರಿ ರಜೆ. ಪ್ರಸು ಉಲ್ಲರ ಪ್ರಸು ಇಜ್ಜಿರು ಹೆಂಗ ಬರ್ಪುಜ ಪ್ರೀತಿಸುವನ್ ಬೇರು ಪ್ರಸಾದ್ ಬ್ರೋ ಬಂದು ಸುದೀಪ್ ಪನೊಂದುಲ್ಲೇರು. ಶಾಂತಗೆ ಮಲ್ಲ ನಾನು ಸೋಲೋ ಫೈಟರ್ ಅಂತ ಹೇಳಿದೆ. ಪ್ರಸಾದ್ ಬ್ರೋ ನಮಸ್ತೆ ಪನೊಂದುಲ್ಲೇರು. ಜಗ್ಗು ಬ್ರೋ ಜಗನ ಚಾಪರಿಯರ ತಿಂಡಿ ತಿಂಡರ ಅದಾದ ತಿಂಡಿ. ಕಿರಣ್ ಕುಮಾರ್ ಇಂದು ಬರ್ತೇವೆ. ವಾವ್ ಸೂಪರ್ ಮೂವಿ ಹೀರೋಯಿನ್ ಲೈವ್ ಇನ್ ದ ವರ್ಲ್ಡ್ ಎಂಚಿನ ಲೈವ್ ಇನ್ ದ ವರ್ಲ್ಡ್. ಜ್ಯೋತಿ ಸಿಸ್ ಚಪಾತಿ ಕಡಪುಲ್ಲೆ ಮಾರೆಂಕ್ ಪನೊಂದುಲ್ಲೇರು. ಸುದೀಪ್ ಬ್ರೋಗೆ ಜೈ ಪನೊಂದುಲ್ಲೇರು. ಪ್ರಸಾದ್ ಬ್ರೋ ಜಗ್ಗು ಅಣ್ಣಗೆ ಜೈ ಪಿನಿಪುರ ಜೈ ಮಾತಿರ್ಗಲ. ಹಾಯ್ ಕಿರಣ್ ಬ್ರೋ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಶಾಂತ ಸಿಸ್ ಜೈ ಜೈ. ಪ್ರಸಾದ್ ಬ್ರೋ ಅಪರೂಪ ಅಂದ್ ಪ್ರಸಾದ್ ಬ್ರೋ ಬಿಸಿ ಇತ್ತೆ. ರೋಲ್ ನಂಬರ್ 10 ಪ್ರೆಸೆಂಟ್ ಟೀಚರ್. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್ ಅವೆ ಕಿರಣ್. ಕಿರಣ್ ಚಾಪರಿಯರ ತಿಂಡರ ದಾದ ತಿಂಡರು. ಪ್ರಸಾದಣ್ಣ ಚಾಪರಿಯರ ತಿಂಡರ ದಾದ ಮಲ್ದೇರ ಅಮ್ಮ ಮೊಸರು ದೋಸೆ ಮಲ್ದೇರ. ಶಾಂತ ಸಿಸ್ಸಿಗೆ ಸುಸ್ತಿ ಆತನಿಗೆ ಯಾನ್ ಕೋಡೆ ಬೊಂಡ ಬರ್ತೇವೆ ಸುಸ್ತಿ ಆತಿನ ಶಾಂತ ಸಿಸ್ಸಿಗೆ ಬೊಂಡ ಯಾನ್ ಪರಿಯವೆ ಬೊಂಡ ಯಾನ್ ಬರ್ತೆ ಕೋಡೆ ಸುಸ್ತಿ ಆತನಿಗೆ. ಶಾಂತ ನೀನು ದಡ್ಡಿ ಕಣೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಶಾಂತಿ ಸೂಪರ್ ಸಪೋರ್ಟ್ಗಳೇರು. ಆ ಸುದೀಪ್ ಬ್ರೋ ಒಂತೆ ಪನೊಂದುಲ್ಲೇರು. ಪ್ರಸಾದ್ ಬ್ರೋ ಬಿಸಿಯೇ ಕೆಲವೊಂದುಲ್ಲೇರು ಅಂಚೂರು ಒಂತೆ ಬಿಸಿಗೆ ಯಾರು. ಶಾಂತಿ ಸಿಸ್ ಹಾಯ್ ಹಲೋ ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತದೆ ಕಿರಣ್. ನೈಸ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಿಸ್ ತೆಲ್ತೊಂದುಲ್ಲೇರು. ಸಂಗೀತಕ್ಕ ಯಾನು ಜೆಸೊಂದೆ ಬಕ ಬಿಸಿಗೆ ಅತ್ತು ಪ್ರಸಾದ್ ಬ್ರೋ ಬಿಸಿ ಪಂಡಿರ ಜೆತ್ತೊಂದೇರ್ಗಿತ್ತೆ ಶಾಂತಿ ಸಪೋರ್ಟುಲ್ಲೇರು ಅಂದೆ ಕೆಲವು ಸಮಯ ಆಂಡ್ ಪ್ರಸಾದ್ ಬ್ರೋ ಪಾತ್ರ ನಂದು ಕೆಲವು ಸಮಯ ಅಳತೆ ಎಂಕ ಕೋಡೆ ಬೈದಿತ್ತೀರಿ. ಸುದೀಪ್ ಬ್ರೋ ಕೋಡೆ ಬೈಜರತೆ ಕೋಡೆ ಆರು ಬೈದಿತ್ತೇರಿ. ಶಾಂತಿ ಸಪೋರ್ಟುಲ್ಲೇರು. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಿಂಗಲ್ ಐ ಆಮ್ ಲಿಟಲ್ ಬಿಸಿ ಬಾಯ್ ಮ್ಯಾಮ್. ಓಕೆ ಓಕೆ ಸೋಲೋ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ಕೊಟ್ಟದಕ್ಕೆ. ಥ್ಯಾಂಕ್ ಯು ಸೋಲೋ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾ ಇರಿ ಆಯಿತಾ. ಓ ಮೂವಿ ಹೀರೋಣವೇನೋ ನಮಸ್ತೆ ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಸ್ವೀಟ್ ಆ್ಯಂಡ್ ಡೇಸ್ ಆಲ್ ಡೇಸ್ ಹ್ಯಾಪಿ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು. ಜ್ಯೋತಿ ಅಕ್ಕ ಬಲ್ತಿನ ಬಿಸಿ ಉಳ್ಳೇರಂತ ಕಾಂಡೆತೆ ಸುದೀಪ್ ಬ್ರೋ ಕಾಂಡೆ ಬಂದ್ಬಿನ್ ಕಾಂಡೆ ಮಾತ ಬೇಲೆಡುಪ್ಪಿರತೆ ಬಲೆ ನಮ್ಮ ಕುಲ್ಲುಗ ಓಲ್ ಕುಲ್ಲುಗ ಪೋಲಿ ಪೋಲಿ ರಜ್ಜಲ್ಲ ಕುಲ್ಲಿ ಪೋಲಿ ಓಲ್ ಕುಲ್ಲುವರು ಸುದೀಪ್ ಬ್ರೋ ಕುಲ್ಲುವರು ಅಲ್ಲ ಪ್ರಸಾದ ಎತ್ತೊಂದುಲ್ಲೇರು ಕುಲ್ಲುವರು ನಾ ಪೂರ ಪೋಲಿ ಕುಲ್ಲಾರೆ. ಶಾಂತಿ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀ ಚಂದಾನಿ ನಿನ್ನಾಸೆ ಚಾನ್ಸಸ್. ಥ್ಯಾಂಕ್ ಯು. ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ ನಿನ್ನನ್ನು ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಶಾಂತಿ ಸಪೋರ್ಟ್ ಥ್ಯಾಂಕ್ ಯು. ಈಗ ಥ್ಯಾಂಕ್ಸ್ ಈರೆ ಪತ್ತೊಲ್ನೇ ಅವೆ ಸಂಗೀತ ಹಾಂ ಯಾನೆ ಪತ್ತೊನೆ ಏನ ಥ್ಯಾಂಕ್ಸ್. ಓಕೆ ಥ್ಯಾಂಕ್ ಯು ಕುಡಂಜಿ ಅವು ಥ್ಯಾಂಕ್ ಯು ಬರ್ಪುಡಿ ಮಾರ ಕಿರಣ್. ಶಾಂತಿ ಸಪೋರ್ಟ್ ಕೆಂಪು ಲೈಟ್ ಅಲ್ಪ ಫುಲ್ಲುಗ ಸುದೀಪ್ರು. ಹಾಂ ಕೆಂಪು ಲೈಟ್ ಕುಲ್ಲಿ ಗ್ರೀನ್ ಲೈಟ್ ಕುಲ್ಲಿ ಓಲ್ಲ ಕುಲ್ಲಿ ಒಟ್ರಾಸಿ ಕುಲ್ಲಿರಿ ಗುಲಾಬಿ. ಶಾಂತಿ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾಂತಿ ಸಿಸ್. ಶಾಂತಿ ಸಿಸ್ ಬಂದು ಪನ್ನೊಂದುಲ್ಲೇರು. ಶಾಂತ ಸಿಸ್ ಪನ್ನೊಂದುಲ್ಲೇರು. ಪ್ರಸಾದ್ ಬ್ರೋ ಶಾಂತ ಸಿಸ್ ಶಾಂತಿ ಸಪೋರ್ಟ್ 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 ಎಲ್ಲ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲಿ ನೋಡಲಿ ನಿನ್ನನ್ನು
ಕಿರಣ್ ಬ್ರೋ ದಾದ ತಿಂಡಿ ಶಾನ್ಸಿಸ್ಗ ಯಾನು ಗೊದ್ದುವೆ ಬರೋದಿಲ್ಲೇರು ಶಾನ್ಸಿಸ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ನೋಡಯ್ಯ ಕೋಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಗಲಸ್ತಗಳ ಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮಾಡ್ತವೇ ಸಾಂಗ್ ಸೂಪರ್ ಸಂಗೀತ ಸಿಸ್ಸಾಂಡ ಬಾಷ್ಪ ತುಂಬಿ ಬಂತು ಅಂದಂದು ಪ್ರಸಾದ್ ಬ್ರೋ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಗು ಎಂದಿದೆ ಮಂಚಿನ ಬಿಂದು గుద్దుండ పీర గుద్దువే పనదులేరు ప్రసదన్ని శాంతిస్ పనదులేరు గుద్దుండ పీర గుద్దువేరిగారు ಗೊತ್ತಾ ಅಂಡಿ ಪ್ರಸನ್ನ పోయిరండి ಶಾಪರ್ರೆ ದಾಸನಾಗಬೇಕು ಜಗದನಿ ಈರು ಪಿರ ಗುದ್ದು ಜಾರು ಶಾಂತಿಸ್ ದಾಯ ಪಂಡ ಈರು ಎನ್ನ ಮೋಕೆದ ಮೆಗ್ದಿ ಅತ ಒಂದು ಟಿಫಿನ್ ಹೋಟೆಲ್ ಈರೆಗ್ ದಾದಿ ಸ್ಪೆಷಲ್ ಶಾಂತಿಸ್ ಕೇನೊಂದುಲ್ಲೇರು ಕಿರಣ್ ಸೂಪರ್ ಲೈಫ್ ಅನ್ನೊಂದುಲ್ಲೇರು ಸುದೀಪ್ ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು ಗುಣಗಂಜಿ ದೋಷವೋ ಇರದ ಸುಗುಣಶೀಲರು ಉರಿಯೋ ಸೂರ್ಯನು ಅವನ್ಯಾಕೆ ಕರಗೋ ಕಂಗಳು ಅವನ್ಯಾಕೆ ಹೋಲಿಕೆ ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು ಓವ ಕಿರಣ್ ಬ್ರೋ ನೈಸ್ ಲೈವ್ ಪನೊಂದುಲ್ಲೇರು ಉಲ್ಲೆ ಪನೊಂದುಲ್ಲೇರು ಇನಿ ಶೂಟಿಂಗ್ ಇಜ್ಜೇರೆಗು ಮೂವಿ ವಾ ಶೂಟಿಂಗ್ ಮೂಲ ಎನ್ನ ಬೇಲೆ ನೆಂಕು ಜಾಸ್ತಿ ಆತನಿಗೆ ವಾ ಶೂಟಿಂಗ್ ಇಲ್ಲ ಎನ್ನ ಬೇಲೆ ಆತ ಚಿನ್ಯಾನಲ್ಲ ಒಡು ಶೂಟಿಂಗ್ ಹೋಗಿ ನನ್ನ ಅಜ್ಜಡೆ ಶೂಟಿಂಗ್ ಏರ್ಲೆ ಎಪ್ಪುಡು ಶೂಟಿಂಗ್ ಎಂಗಲ ಪೂರ ಉಂದಿ ಲೈವೇ ಶೂಟಿಂಗ್ ಎಂಗ್ಲೆ ಶೂಟಿಂಗ್ ಪೋಯರೆ ಅಪ್ಪನ ಬೇಲೆ ಮಲ್ಪೇರೆ ಅಪ್ಪರ ಎಂಕುಲು ಸಿಸ್ ಪರ ಅಲ್ಲಿ ಶೂಟಿಂಗ್ ಒಡೆ ಹೋಗಿ ಅಯ್ಯೋ ಈ ಜೀವ ಪತ್ತ ಶೂಟಿಂಗ್ ಹೋಗಿಡ ಎಂಗಲು ಐಕೊಂದು ಸ್ಲಿಮ್ ಅದು ಕೊಡು ಅತಿ ಕಿರಣ್ ಸುದೀಪ್ ಬ್ರೋ ಸಪೋರ್ಟ್ ಇಲ್ಲ ಥ್ಯಾಂಕ್ ಯು ಸುದೀಪ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನೀ ಬಂದರೆ ಮೆಲ್ಲನೆ ಇದು ಜಿಮ್ಮಿತು ಚಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು ಸುದೀಪ್ ಬ್ರೋ ಸಪೋರ್ಟ್ ಇಲ್ಲ ಥ್ಯಾಂಕ್ ಯು ನವೀನ್ ಬ್ರೋ ಬರ್ತೀರಿ ಹಾಯ್ ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಪನದುಲೇರು ಗುಡ್ ಮಾರ್ನಿಂಗ್ ಶಾಂತಕ್ಕ ದುರ್ಗಕ್ಕ ಪನದುಲೇರು ಲೈಕ್ ಡನ್ ಪನದುಲೇರು ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ ಸಪೋರ್ಟ್ ಇರಲೇರು ಹಾಯ್ ಪನದುಲೇರು ಪಾರಿವಾಳ ಬಂದರು ಹಾಯ್ ಪಾರಿವಾಳ ವೆಲ್ಕಮ್ ಲೈಕ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಪಾರಿವಾಳ ಗುಡ್ ಮಾರ್ನಿಂಗ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಿಸ್ ಸಪೋರ್ಟಲ್ಲಿದ್ದಾರೆ ಸುದೀಪ್ ಬ್ರೋ ಚಾ ಅಂಡೆ ನವೀನ್ ಬ್ರೋ ದಾರಿ ತಿಂಡಿ ಕೇಳೋದಿಲ್ಲೇರು ಪೋವನೆ ಶಾಂತಿ ಸಿಸ್ ಮುರಣಿಲ ಅವೇ ಪಂಡರತ್ತಿ ಬಕ್ಕ ಮುರಣ್ಣವೇ ಹೌದಾ ಎರಡು ದಿನ ಕೊರ ಮಲ್ಪುನಪ್ಪ ಪೋವಾ ಇವಾಗ ಹೆಂಗಿದೆ ಹೆಂಗಲ್ಲ ಹೊಟ್ಟೆಲ್ಲ ಮಾರೆ ದಿನವಲ್ಲ ಬೇತೆ ಮಲ್ಪರೆ ಥ್ಯಾಂಕ್ ಯು ನಮ್ಮ ತುಳು ಗೈಡ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅವರು ಸಪೋರ್ಟಲ್ಲಿದ್ದಾರೆ ನಾ ಬಂದೆ ಮೆಲ್ಲಗೆ ನೀ ಬಂದೆ ಮೆಲ್ಲಗೆ ನೀ ಬಂದರೆ ಮೆಲ್ಲಗೆ ಆ ನೀರು ಮೆಲ್ಲ ಬರ್ತಿರುತ್ತೆ
ಮುರಣಿಗ್ ಕಿರಣ ಅಂದು ಮುರಣಿಗೆ ಇನಿತ ಇನಿಕ್ ಇತ್ತೆ ನಮ್ಮ ಮನ್ಮಿ ನುಪ್ಪು ಇತ್ತೆ ದಿನೋಲ ಮಲ್ಪ ನಮಕ ಬೊಡಿ ಪೊಪ್ಪುಂಡೆ ಇಜ್ಜಿ ಕಾಳೆ ಬೈ ನುಪ್ಪುನ್ಪ ಅಂಚ ಯಾಕೋ ಗಾಚಾಲಿ ಎಂತದ ಪಾರಿವಾಳ ಎಂಕಿನಿ ಹೋಟೆಲ್ ಇರೇಗಿನಿ ಹೋಟೆಲ್ ಸಜ್ಜಿಗೆ ರೊಟ್ಟಿ ಇಜ್ಜಿಯಾ ಬೊಚ್ಚಿನಿ ಹೋಟೆಲ್ ಪೋಲೆ ಎಲ್ಲ ಸಜ್ಜಿಗೆ ರೊಟ್ಟಿ ಮಾಡ್ಪಲೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸುದೀಪ್ ಬ್ರೋ ಅಂದಿ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಬ್ರೋ ಹೌದು ಅಂದು ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಗೆವಾ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೇ ಮಂದಹಾಸ ಆಹನಲು ಮೇಯ ಶ್ರಾವಣ ಮಾಸ ಮೂವಿ ಹೀರೋಯಿನ್ ಅವರೇ ನಿಮ್ಮದು ನೆಕ್ಸ್ಟ್ ಮೂವಿ ಯಾವುದು? ನನ್ನ ಯಾವ ಮೂವಿ ಇಲ್ಲ ಮಾರ್ರೆ, ಎಂತ ಮೂವಿ ಮಾಡೋದು ನಾನು ಕರ್ಮ. ಸೇಮ್ ಅವೇ ಡೈಲಾಗ್ ಪನ್ಪಿನಿ ಇಲ್ಲ ಸೇಮ್ ಅವೇನು ಕೇಂಡ ಅಂದಂದು ಸೂಪರ್ ಸಪೋರ್ಟ್ ಶಾಂತ ಸಿಸ್ ಅಂದು ಸಿಸ್ ಬರೋದಿಲ್ಲ ಸ್ಕಿಪ್ ಅಣ್ಣ. ಎಲ್ಲೋ ಜೋಗಪ್ಪ ನಿನ್ನ ಆರಮಾನೆ ಸಾಂಗ್ ಪಲ್ನೆ ಪನ್ಪನ್ಪ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಆದಿ ಬರ್ತೀನಿ ಐದು ತುಂಬ ಪೋಪುಜಿ. ಇಲ್ಲಿ ಒಬ್ಬ ಏನೋ ಕಮೆಂಟ್ ನೋಡಿದೆ ಅದಕ್ಕೆ ಹೇಳಿದೆ. ಹೌದಾ, ಎಂತ ನೋಡಿದಿ? ಎಂತ ಕಮೆಂಟ್ ನೋಡಿದ್ರಿ? ಶಾಂತಿ ಸೂಪರ್ ಪನ್ನದಲ್ಲಿ. ನವೀನ್ ಬ್ರದರ್ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಸುದೀಪ್ ಬ್ರದರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೀವು ತುಂಬ ಸ್ಮಾರ್ಟ್ ಆ್ಯಂಡ್ ವೆರಿ ಸ್ಲಿಮ್ ಇದ್ದೀರಾ, ಏನಾದರೂ ತಿನ್ನಿ ಮೂವಿ. ಸ್ಲಿಮ್ ಆವೇರೆ ದಾರ ತಿನ್ಪುಜಿ ಎಂಕಿಂಚನೆ ಎಪ್ಪಡು ಎಂಕಿಂಚನೆ ಎಡ್ಡ ಸ್ಲಿಮ್ ಆಳೇ ಇಂಚ ಪಣ ಎಂದೇ ಜುವ ಎಡ್ಡೆ ಇಂಕೈಕ್ ಸ್ಲಿಮ್ ಗ್ಲಿಮ್ ಬೊಡ್ಚಿಂಗ್ ತಬಣ ಸ್ಲಿಮ್ ಆಪುಜಿ ಕೂಡ ಬಂಗದೇ ಬರ್ತೀನಿ ಒಂದೇ ಎಪ್ಪುಡು ಯಾವ ಒಂದೇ ಸರಿ ಉಂಡೆ ನಾನು ಎಂಗಿನೇಕ್ ಸ್ಲಿಮ್ ಆದು ಪಿಕ್ಚರ್ಗೆ ಪೋಪಿನ ಪ್ರಾಯ ಎಲ್ಲ ಪೋಂಡತ್ತ ನನ್ನ ಒಡಿ ಸ್ಲಿಮ್ ಆಪಿ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ, ಮನದಾಳದ ರಸಮಂಚಲಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಲೈಕ್ ರನ್ ಪರಂದುಳ್ಳೇರು ನಮ್ಮ ನವೀನ್ ಬ್ರೋ, ಥ್ಯಾಂಕ್ ಯು. ಸುದೀಪ್ ಬ್ರೋ ಥ್ಯಾಂಕ್ ಯು. ನೋಡು ಕಣ್ಣಾರೆ ನಿಂತೇಳು ಮಾತಾಡಲಿಲ್ಲ ಏನು ಬರ್ತೀನಿ ಶಾಂತಿಸ್. ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸೂರ ಮರ್ದಿನಿಯ ವೈಭವ ಲೀಲೆ, ಧನುಜ ಸಂಹಾರಿಣಿ ತ್ರಿಭುವನ ಪೂಜಿತೆ, ಶಂಕರನ ರಾಣಿಗೆ ಹೂಗಳ ಮಾಲೆ, ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಕಾಫಿ ಆಗಿಲ್ಲ, ಇನ್ನೂ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಸಮ ಓದ್ಲೆ ಮೆಸೇಜ್ ಕ್ಲಾಸಿಗೆ ಎತ್ತೋಣ ಇದ್ದಿಂದ ಮೂವಿ ಆವಾ ಪ್ರಸಾದ್ ಬ್ರೋ
ಸಪೋರ್ಟ್ ಉಳ್ಳೇರು ಥ್ಯಾಂಕ್ ಯು. ಶಾಂತಿ ಸೂಪರ್ ಪನದುಲ್ಲೇರು. ಜಗ್ಗಣ್ಣ ಬರೀ ಎಂಥದೇ ಬಂದು ಒಂದು ಇಮೇಜ್ ಕಡಪ್ರೊಂದುಲ್ಲೇರು, ಇಮೋಜಿ ಕಡಪ್ರೊಂದು. ಸುದೀಪ್ ಬ್ರೋ ನೈಸ್ ಲೈವ್ ಪನದುಲ್ಲೇರು. ಥ್ಯಾಂಕ್ ಯು ಸುದೀಪ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಜಗ್ಗಣ್ಣ, ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ನವೀನ್ ಬ್ರೋ, ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಬ್ರೋ. ಆಮೇಲೆ ಹೇಳ್ತೇನೆ, ಓಕೆ ಆಮೇಲೆ ಹೇಳಿ ಆಯಿತಾ. ಸುದೀಪ್ ಬ್ರೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಚಾಪರ್ದು ಬರ್ಪೆ 4 ಸೆಕ್ಯೂರಿಟಿ ಉಳ್ಳೇರು ಲಡೈ ಮಾತಾಡಲ್ಲ ಕಾಲ್ ಬರ. ವಾವ್ ನವೀನ್ ಬ್ರೋ 4 ಜನ ಒಪ್ಪಾಡು. ಹಾಯ್ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಪ್ರಸಾದ್ ಬ್ರೋ ಸಪೋರ್ಟ್ ಉಳ್ಳೇರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಸಪೋರ್ಟಲ್ಲಿ ಯಾರಿದ್ದೀರಾ? ಹರೀಶ್ ಬತ್ತೀರ. ಹಾಯ್ ಹರೀಶ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಕ್ಕ ಬರಂದುಲ್ಲೇರು. ಗುಡ್ ಮಾರ್ನಿಂಗ್ ಹರೀಶ್. ಚಾಪರ್ಯರ ತಿಂದರ ದಾದ ತಿಂದರು ಲೈಕ್ ಡನ್ನು ಬರಂದು. ಥ್ಯಾಂಕ್ ಯು. ಹಾಯ್ ಹರೀಶ್ ಬ್ರೋ, ಗುಡ್ ಮಾರ್ನಿಂಗ್ ಬಂದಿಲ್ಲ. ಶಾಂತ ಸಿಸ್. ಶಿವಪ್ರಸಾದ್ ಬತ್ತೀರ. ಹಾಯ್ ಅಕ್ಕ ಬಂದಿಲ್ಲ. ಹಾಯ್ ಶಿವಪ್ರಸಾದ್. ಎಂಚೊಲ್ಲರು ಚಾಪರ್ಯರ ತಿಂದರ ದಾದ ತಿಂಡಿ ಮಲ್ತಾರು. ಸೂಪರ್ ಸಪೋರ್ಟ್ ಉಳ್ಳೇರು. ಹರೀಶ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸುದೀಪ್ ಸಪೋರ್ಟು. ಮೂವಿ ಹೀರೋಯಿನ್ ಅವರೇ ಟಿಫಿನ್ ಆಯಿತಾ ನಿಮ್ಮದು? ಟಿಫಿನ್ಗೆ ಸ್ಪೆಷಲ್ ಎಂತ? ನನಗೆ ಪೋವವಾ ಕಿರಣ್, ನಾನು ಪೋವ ತಿಂದದ್ದು ಪೋವ. ನವೀನ್ ಬ್ರೋ ಪಾರಿವಾಳ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸುದೀಪ್ ಬ್ರೋ ಸಪೋರ್ಟು. ಹರೀಶ್ ಚಾಪರ್ಯರೇ ದಾದ ತಿಂದರೆ ಯಾನ್ ಪೋವಯೇ ಹರೀಶ್ ಬ್ರೋ ಚಾಪರ್ಯ ಸೂಪರ್ ಸಪೋರ್ಟ್ ದುಲ್ಲೇರು. ಸೂಪರ್ ಲೈವ್ ಬಂದುಲ್ಲೇರು. ಅಪ್ಪ ದೇವರೇ ಹುಚ್ಚು ಚಾಪರ್ಯ ವನಸ್ಮಲ್ತಾರಾ? ಓಕೆ ಓಕೆ. ಸ್ಪೆಷಲ್ ಲೈವ್ ಸೂಪರ್ ಲೈವಾ? ಸೂಪರ್ ಲೈವ್ ಬಂದರೆ ಸುದೀಪ್ ಬ್ರೋ. ಭಾಗ್ಯದ ಬಳೆಗಾರ ಹೋಗಿ ಬಾನಂತ ಮರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತ ಮರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎನೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎನೆ ಬಾಲೆ, ತೋರಿಸುವಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಶಾಂತಕ್ಕ ಹಾಯ್ ಪಣದುಲ್ಲೇರು. ಹರೀಶ್ ಬಾ ಬಲ್ಲೆ ಪಣದುಲೆ ಬಲ್ಲೆ ಬಲ್ಲೆ बल्ले 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 ओ सोनिए तो रंग देख लो, बिना सोच समझे उड़ती पतंग देख लो. ಇನ್ನ ಲೈವ್ಡು ಪೋವ ಯಾನ್ಲ ಇತ್ತೆ ಇನ್ನ ಲೈವ್ ಉಡ್ದು ಪೋವ ಅವು ಪೋವ ಅತ್ತು ತಿಂಡಿ ಪೋವ. ಹಾಯ್ ನವೀನ್ ಬ್ರೋ ಪರಂದುಲ್ಲೇರು. ಜಗ್ಗು ಬ್ರೋ ಜಗ್ಗಣ್ಣ ಪರಂದುಲ್ಲೇರು. ಬಲ್ಲೆ ಬಲ್ಲೆ ಆ ರೀತಿ ಪಂಜಾಬ್ದಾರ ಆತೀರಿ. ಬಲ್ಲೆ ಬಲ್ಲೆ बल्ले बल्ले लड़का बड़ा अनजाना है, सपना है सच है कहानी है, ये तो ये पगली बिल्कुल ना बदली, ये तो वही दीवानी है. ओहो ಇತ್ತೇನೆಲ್ಲ ಹಿಡ್ದು ಏರ್ಲ ಪೋಚಿ ಆತ ಶೋಕುಂಡೆ ಕೂಲಿ ಅವೇಂಚ ಅವನಿಗೆ ತೋಜುಲು ಮಾತ್ರ ಅವು. ಯಾನು ಬ್ಲೀಚಿಂಗ್ ಪೌಡರ್ ದಾಯ ಪಾರ್ದೆಕ್ಕುನು, ಯಾನು ದಂತಕಾಂತಿ ಪಾರ್ದೆಕ್ಕುದು ಬತ್ತೀನಿ. ಎಂಗ್ಲೆ ಸ್ಪೆಷಲ್ ಪತಾಂಜಲಿ ತಕಲ ದಂತಕಾಂತಿ ಕಾಣ್ತೀನಿ. ಅವು ಕಾಂತಿ ತೋಜುಂಡು ಅಂಚ ರೈಸು ತೋಜೋಡವು. ಅಯ್ಯೋ ದೇವ ಜಗ್ಗಣ್ಣಗೆ ನಾ ಕೂಲಿದ ಮಿತ್ತು ಕಣ್ಣು ಬೈದನು ಮಾರ ಉಡಗಿ ಏರ ಒಳ್ಳೇರು ಕೂಲಿದ ಮಿತ್ತು. ಏ ರವಿ ರವಿ ಮತ್ತದಕ್ಕೇನು ಕೂಲಿ ಕೊರ್ಲೇನು ಕೂಲಿನ ಕೊರ್ರೆ ಅಪ್ಪನ 4 ಕೂಲಿದ ಡಾಕ್ಟರ್ ಕೊಡ್ದು ಬೈದೆ ಅಪ್ಪನಿ 4 ಕೂಲಿ ಪೋತುಡು. ಸೂಪರ್ ಸಪೋರ್ಟ್ ಉಳ್ಳೇರು. ಶಾಂತಿಸ್ ಎಲ್ತೊಂದುಲ್ಲೇರಿಯಾ ದಾದಾಡಿ ಶಾಂತಿಸ್ ಕೂಲಿದಾತೆ ಅಂದಿ 4 ಕೂಲಿ ಏಪನೆ ಪೋತು 4 ಕೂಲಿ ಪೋದು ಅವು ಕೂಲಿ ಫಿಲ್ ಮಾಡ್ತದೆ. ಕೆಲವು ಫಿಲ್ಲಿಂಗ್ ಕೂಲಿ ಉಂಟು ಮಾರ್ರೆ.
ಬಾರಿ ಎಲ್ಲ ಕುಲಿದಲ್ಲ ಗಟ್ಟಿದ್ದಿಯೇ ಬಾರಿ ಬೇಗ ಪೂಪಿನಿ ಬೇಗ ಪುರಿ ತಿಂಪಿನಿ ಕೂಲಿ ಪೂರ ಬಾರಿ ಬಂಗ ಎನ್ನ ಕೂಲಿದ ಮಾತೆಲ್ಲ ಕೂಡ ಎನ್ನ ಕೂಲಿಗೆ ಕಣ್ಣು ಮಾರ್ರೆ ದುಮ್ಮೆ ಕೂಲಿ ಸರಿ ಮಳೆಯಲಿ ಜೊತೆಯಲಿ ನನಯಲು ನನಗೆ ಕುತೂಹಲ ಮಾತ ಪೋಯರಾ ಎನ್ನ ಕೂಲಿಕೆ ಎಂದು ಮಾತ ಪೋಯಿಂತು ಜೋಡ್ ಮಾರ್ರೆ ಭಾಜ ಗೋವಿ ಅಂಚಂಡ ಇತ್ತೆ ಈನ ಕೂಲಿ ಸೆಟ್ಟೆ ಸಂಗೀತ ಕಂದು ಸೆಟ್ಟು ತೆಲ್ತಂಡ ಪೂರ ಜೋಡ್ ತೆಲ್ತಂಡ ಪೂರ ಪೂರನು ಕೂಲಿ ಎಂಚಿದೆ ಸೆಟ್ ಈತ ಬೇಗ ಈತ ಬೇಡ ಸೆಟ್ ಇಂಜಿನೆಕ್ಕು ಪೂರ ಏನ ಒರಿಜಿನಲ್ ಮಾರ್ರೆ ಅಂದು ಒರಿಜಿನಲ್ ಕೂಲಿಂದು ಸೆಟ್ ಹತ್ತವು ಈತ ಬೇಗ ಸೆಟ್ ಎಂಜಿನೆ ಗ್ಯಾನ್ ಪರಮಾಯನ ಆತ ಬೇಗ ಸೆಟ್ ದಿಯರ ದೀಕ ಒಂಜಿ ಟೈಮ್ ಬರೋಡು ಅಪ್ಪಗ ಸೆಟ್ ದೀಕ ಫುಲ್ ನವೀನಣ್ಣ ನಮಸ್ತೆ ಪನದುಲ್ಲೇರು ಶಾಂತಿ ಸುಲ್ಲೆ ಪನದುಲ್ಲೇರು ಇತ್ತೆ ಸೆಟ್ ತಿಂಡಾವು ಇತ್ತೆ ಪಾತ್ರೆ ಲೈವ್ ಬಂದ ಸೆಟ್ ಬೂರೆಲ್ಲ ಬೂರು ತೆಲಿಪುನಾಗ ಇತ್ತೆ ಒಂದು ಒರಿಜಿನಲ್ ಕೂಲಿಂದು ನವೀನಣ್ಣ ನಮಸ್ತೆ ಪನದುಲ್ಲೇರು ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ ತೋರಿ ವೀರನಾದನು ಆಂಜನೇಯನು ತೋರಿ ವೀರನಾದನು ಆಂಜನೇಯನು ಹೊರದೆ ಎಪ್ಪಲಿ ಸೆಟ್ಗೆ ಸೆಟ್ ಹತ್ತು ಕಿರಣ್ ಸೆಟ್ ಹತ್ತಿ ಸೆಟ್ ಹತ್ತು ಅಂಚಾದ ರೈಸು ನಾನು ಬಂದ್ಬಿನದೆ ನಿಕುಲು ದಾಲೇಜು ನಾನು ಒರಿಜಿನಲ್ ಫುಲ್ ಅವು ದೂರ ನಟ ಮಾತ್ರ ತೋಜಿನಿ ಈತ ರೈಸು ಆತು ಶೋಕಿಜ್ಜಿ ಕೂಲಿ ಆರತಿಯಂತೆ ಕಾಶಿ ರಾಜನ ರಕ್ಷಿಸೆ ಹನುಮ ರಾಜ ಯಾಯತಿಗೆ ಅಭಯ ನೀಡಿದ ಕೊಟ್ಟಾಣೆ ಮಾತಿನಂತೆ ಶಿಷ್ಟನನ್ನು ಕಾಯ್ದು ನಿಂತ ಸೃಷ್ಟಿಗೊಡೆಯ ರಾಮನ ಇಷ್ಟ ಮಾರುತಿ ಸೂಪರ್ ಸಿಸ್ ಪನದಲ್ಲೇರು ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ ತೋರಿ ವೀರನಾದನು ಆಂಜನೇಯನು ತೋರಿ ವೀರನಾದನು ಆಂಜನೇಯನು ಕಾಶಿರಾಜನ ಕೊಲ್ಲುವೆನೆಂದು ಕೌಶಿಕ ಮುನಿಗೆ ಒಪ್ಪಿಕೊಂಡ ಅಪ್ಪರಾಮನ ಕೋಪ ಮುಗಿನಿಗೇರಿತು ಉಕ್ಕಿ ಬಂದ ಕೋದಂಡವನ್ನು ಬಾಣ ಮಾಡಿ ಬಿಡಲು ರಾಮ ಹನುಮ ನೋಡಿದ ಶ್ರೀಧರ್ ಬ್ರೋ ಬಂದ್ರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ? ಲೈಕ್ ಡನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಹಾಯ್ ದುರ್ಗಾ ಸಿಸ್, ದಾದ ತಿಂಡಿ ಎಂಕಿಡಿ ಪೋವ. ಹಾಯ್ ಶಾಂತ ಸಿಸ್, ದಾದ ತಿಂಡಿ ಶಾಂತ ಸೇಮ್ ಪೋವ, ನಮಗಿಬ್ಬರಿಗೂ ಕೂಡ ಪೋವ. ನಿಮ್ಗೆ ಎಂತ ಶ್ರೀಧರ್ ಬ್ರೋ, ಎಂತ ತಿಂದ್ರಿ ಬೆಳಿಗ್ಗೆ ಎಂತ ತಿಂದ್ರಿ? ಇಬ್ಬನಿ ತಪ್ಪಿದ ಎಲೆಯಲಿ ಕವಿ ತೇಜ ಕಂಡ ತೆರೆದು ಬಾಣ ಕೋಟಿ ಕಿರಣ ಅಂತು ಭೂಮಿಗೆ. ಇಬ್ಬನಿ ತಪ್ಪಿದ ಎಲೆಯಲಿ ರವಿ ತೇಜ ಕಂಡ ತೆರೆದು. ಹಾಯ್ ಶ್ರೀಧರ್ ಬ್ರೋ ಅಂತ ಹೇಳ್ತಿದ್ದೆ. ಶಾಂತ ಸಿಸ್, ತಿಂಡಿ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ಅಮ್ಮ. ಹೌದಾ, ಫ್ರೈಡ್ ರೈಸಾ? ವಾವ್, ಸೂಪರ್. ಕಾಣಿಸ್ತಾ ಇದೆ ದುರ್ಗಸಿ? ಇಲ್ಲ, ಆರ್ಟ್ ಕಾಣಿಸ್ತಾ ಇಲ್ಲವಾ ಶ್ರೀಧರ್ ಬ್ರೋ? ಅದು ಆರ್ಟ್ ಬರುವುದಿಲ್ಲ ನನಗೆ, ಅದು ಎಲ್ಲಿಗೆ ಹೋಗ್ತದೆ ಮಾರ್ರೆ ಆರ್ಟ್ ಎಲ್ಲ ಕೊಡೋದು. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ, ಅದು ಯಾಕೆ ಬರುವುದಿಲ್ಲ ಅಂತ ಗೊತ್ತಿಲ್ಲ ನನಗೆ.
ಹಾಯ್ ಶಾಂತಿಸ್ ಅಂತ ಹೇಳ್ತಾ ಇದ್ದಾರೆ. ದಾದೆ ಶೀಟದ ಪಣ ಅಂಚೆ ಒಂದು ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಇಪ್ಪದೈತೆ ಬಿಲ್ಡಿಂಗ್ ಕಿರಣ್ ಆಯ್ತು ಅಂಚಿ ಮಾರ್ಕೊಂಡು ಪಿರೋಡ್ಲ ಬಿಲ್ಡಿಂಗ್ ಉಂಡು ಪೂರ ಇಲ್ಲು ಪೂರ ಉಂಡು. ಬನ್ನಿ ತಿಂಡಿ ಮಾಡೋಕೆ ಶಾಂತಿ ಸಿಸ್ ಮತ್ತೆ ದುರ್ಗ ಸಿಸ್ ಬರುವ ನೂಡಲ್ಸ್ ತೆಗ್ದಿಡಿ ಆಯ್ತು, ಯಾವುದು ಫ್ರೈಡ್ ರೈಸ್ ತೆಗ್ದಿಡಿ, ನಾವು ಬರ್ತೇವೆ. ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ, ಹೆಸರನ್ನು ಕೂಡಿಸಿ ಬರೆಯುವ ಖುಷಿ ಇನ್ನೆಂದು ನಾ ಕಾಣೆ, ಈ ಪ್ರೀತಿ ಎಂತ ಸಮಾನ, ಒಂದಿಷ್ಟು ಹುಸಿ ಮುನಿಸು ಒಂದಿಷ್ಟು ಸಿಹಿ ಕನಸು, ಪ್ರೀತಿಸೋರ ಜೋಲಿಗೇಲಿ ಇರಬೇಕು, ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಬೊಕ್ಕ ಸ್ವಲ್ಪ ಇಪ್ಪನ್ ತಿರ್ತು ಕ್ಯಾಟ್ರಿಂಗ್ ತಿರ್ತು ಎಲ್ಲೇ ಜಾಗಿಯೇ ಕಿರಣ್ ಎಂಗಲ್ ಎಲ್ಲಿ ಒಂಜಿ ಜಾಗ ಉಪ್ಪುಡು ಅಂತೆ ಆತೆ ಜಾಗ ಮಸ್ತ್ ಇಜ್ಜಿ ಕ್ಯಾಟ್ರಿಂಗ್ ತಿರ್ತರು ಒಂದು ಸೆಕೆಂಡ್ ಫ್ಲೋರ್ ಕ್ಯಾಟ್ರಿಂಗ್ ತಿರ್ತು ಒಂಜಿ ಸೈಡ್ ಮಾತ್ರ ಒಂಜಿ ಸೈಡ್ ಓಡುದ ಸೀಟ್ ಪಾಡ್ದೀನಿ ಅಲ್ಪ ಕ್ಯಾಟ್ರಿಂಗ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಡೆದರೆ ನಿನ್ನ ಹೆಜ್ಜೆ ಮೇಲೆ ನನಗದೆ ಸಪ್ತಪದಿ, ಎಂದೆಂದು ಮಾತು ತಪ್ಪಲ್ಲ, ಮಾಡಿದರೆ ನಿನ್ನ ಮಡಿಲ ಮೇಲೆ ಇರುವಂತ ಒಪ್ಪಂದ, ಹಿಂದೆಂದು ಒಪ್ಪೋ ಭಗವಂತ, ಇದ್ದರೂ ನಿನ್ನ ಜೊತೆ ಹೋದರೂ ನಿನ್ನ ಜೊತೆ, ನೀನೇ ನಾನು ನಾನೇ ನೀನು ಪ್ರೀತಿ ಮೇಲಾಣೆ, ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಜನ ಬೋಡೆ ಬಳಸರೆ ಸಂಗೀತ ಸಿಸ್ ಬೊಡ್ಚಿಸ ಕಿರಣ್ರು ಅವು ಒಳ್ಳೆರಿಯೇ ಅಕುಲೆ ಬರ್ಪೇರು ಬಕ ಹೆಚ್ಚ ಬಲಸನ ಪುರ ಹೆಚ್ಚು ದೆತೊನ್ವೇರು ಕಮ್ಮಿ ಬಕ ಹೆಚ್ಚ ಕೊಡ್ದು ಬರೇನೆಪ್ಪುನು ಬಲಸರೆ ಬೋಡ್ತಾನ ಅಕುಲೆ ಪನ್ಪೇರು ಬಲಸರೆ ಜನ ಬೋಡ್ತಾನ ಒಂಜಿ 2-3 ಜನ ಬರ್ಪೇರು ಈಜಿನ ಮಲ್ಲ ಕೆಟ್ಟ ಸಿತ್ತನ ಒಂಜಿ ಬೇತೆಕ್ಲೆಗ್ ಒಂಜಿ ಉಳ್ಳೇರು ಆರ್ಡ ಪಣ್ಣಾಂಡ ಅರ್ಲೆ ತೋರ್ಪೇರು ಅಂಚ ಅವು ಪೂರ ಫಿಕ್ಸ್ ಜನ ಪೂರ ಅಂಚ ನಿಕಲ ಉಡ್ದಕುಲು ಪೂರ ಬರ್ಪೇರು ಅಲ್ಪಾರ್ದು ಮುಲ್ಕಿದಕುಲು ಸುರಿಜದಕುಲು ಮಧ್ಯದಕುಲು ಪೂರ ಬರ್ಪೇರು ಕೆಲವು ಜೋಕುಲು ಪೂರ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು, ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ, ಸುರಿಯುವ ಸೋನೆಯು ಸೂಸಿದೆ ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ರಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ತಾ ಕಳಿಸಿ ನೀನೆ ಸೆರೆಮನೆ, ತಬ್ಬಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ.
ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಪಾರಿವಾಳ, ಥ್ಯಾಂಕ್ ಯು. ತುಟಿಗಳ ಹೂವಲಿ ಆಡದ ಮಾತಿನ ಸಿಹಿದೆ, ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೆ ಸೈದೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ, ನಿನಗುಂಟೆ ಇದರ ಕಲ್ಪನೆ. ನನ್ನ ಹೆಸರ ಕೂಗೆ ಒಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ಚೆನ್ನಾಗಿ ಸಾಂಗ್ ಹೇಳ್ತೀರಾ ಡ್ಯೂರಿಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ಟೈಪಿಂಗ್ ಆಯಿತು, ಪರವಾಗಿಲ್ಲ. ಸಾಂಗ್ ಚೆನ್ನಾಗಿ ಹೇಳುತ್ತೀರಾ ದುರ್ಗಾ ಸಿಸ್. ಓಕೆ ಅದು ನಂಗೆ ಗೊತ್ತಾಯಿತು ದುರ್ಗಾ ಸಿಸ್ ಅಂತ. ಅದು ಮತ್ತು ನಾನು ಕೂಡ ಅಲ್ಲಿ ಓದುವಾಗ ಮಿಸ್ ಆಯ್ತು. ಓಕೆ ಪರವಾಗಿಲ್ಲ ಶ್ರೀಧರ್, ನೋ ಪ್ರಾಬ್ಲಮ್. ಪಾಪಿ ಜನರ ಹಾಳು ದುನಿಯ, ಅರೆ ಸಾಗುತ್ತಿದೆ ಪ್ರೀತಿಯ ಗಾಳಿಗೆ ನಿನ್ನಯ ದೋಣಿಯು ಎಲ್ಲಿಗೆ ಹೋಗುತ್ತಿದೆ. ದುರ್ಗಾ ಸಿಸ್ ನೀವು ಗುಡ್ ಫ್ರೆಂಡ್ಸು ನನಗೆ ವೈಟಿಯಲ್ಲಿ. ಹೌದಾ ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಿಸ್. ಓಕೆ ಶಾಂತ ಸಿಸ್, ಬೇಲೆ ಉಂಟು ಶಾಂತ ಸಿಸ್. ಚಂದ್ರನ ದಾರಿಗೆ ಚಂದದ ತೀರಕ್ಕೆ ಈ ಮನ ಓಡುತ್ತಿದೆ, ತೀರಕ್ಕೆ. ಹೌದು ದುರ್ಗಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ಒಮ್ಮೊಮ್ಮೆ ಹೀಗೂ ಆಗುವುದು, ಎಲ್ಲಿಯೋ ಮನಸ್ಸು ಜಾರುವುದು, ಯಾರನ್ನು ಜೀವ ಬಿಡುವುದು, ಯಹಿ ತೋ ಹೈ ಜಿಂದಗಿ. ನಿನ್ನೊಂದಿಗೆ ಹೇಳೋದಕ್ಕೆ ಮಾತಿಗಳು ರಾರಿದೆ, ಈ ಅಂಜಿಕೆ ಹೀಗೆ ತಕೆ ನಂಗೀಗ ತಡೆಯಾಗಿದೆ. ನೀರು ಜಿಂಜ ಒಂದಿತ್ತ ಸಿಸ್ಸು ಮಲ್ ಜಿಂಜಲಿ ಇನಿ ಬರ್ತೇನೆ ನೀರು ಎಂಗ್ಲೇ ಕೋಡೆ ಬೈದನಿಯೇ ನೀರು ಎಂಗ್ಲೆಲ್ಲ 3 ದಿನ ಕೊರ 2 ದಿನ ಕೊರ ಬರ್ತೀನಿ. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ದರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಚೆಲುವಿನ ಚಿತ್ತಾರ, ಹೌದೌದು ಚೆಲುವಿನ ಚಿತ್ತಾರ ಅಲ್ವಾ. ಮತ್ತೆ ಅದು ಅಲೆ ಸಾಗುತ್ತಿದೆ, ಅದು ಹುಡುಕಾಟದ್ದಲ್ಲ. ಹೌದೌದು ಸರಿಯಾಗಿ ಹೇಳಿದ್ರಿ ವಾಸ್ತವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ವಾಸ್ತವ್ ಬ್ರೋ. ಚೆಲುವಿನ ಚಿತ್ತಾರ ಹೌದು. ಮತ್ತೊಂದು ಮುಂಗಾರು ಮಳೆದ್ದು ನೀರು ಕಮ್ಮಿ ಮೂಲ್ಸಿಸ್ ಅಂದಿಯೇ ಮೂಲೆ ಎಂಗಲ್ಲ ಉಲ್ಲ 2 ದಿನ ಕೊಡ್ಬಟ್ನಿ ಎಂಗಲ್ ಪೂರ ಜಿಂಜಾ ದಿಪ್ಪಿನತೆ ಅಂಚ ಗೊತ್ತಾ ಅಪ್ಪುಜಿ ಮತ್ತೆ ಸಿಂಟ್ಯಾಕ್ಸ್ ಉಂಡತಾ ಶಾಂತಿ ಸಿಸ್ ಸೂಪರ್ ಪರೊಂದುಲ್ಲೇರು ಅಂದು ಬೊಂಬೈಡ್ ಪುರ ನೀರು ಮಸ್ತ್ ಕಮ್ಮಿ ಆತೆ. ಮುಂಗಾರು ಮಳೆ ಆಯ್ತು, ಏನೇ ಇದು ಹಿಂಗಾರು ಮಳೆ ಅಲ್ದೆ. ಹೌದೌದು ಮುಂಗಾರು ಮಳೆ ಆಯ್ತು, ಹಿಂಗಾರು ಮಳೆ ಬರ್ಬೋದಿದ್ದು. ಅಯ್ಯೋ ದೇವ. ಭುವಿ ಕೆನ್ನೆ ತುಂಬ
ಮುಗಿಲ ಸುರಿದ ಮುತ್ತಿನ ಗುರುತು ಸವಿಸದ್ದು ಪ್ರೇಮನಾದವೋ ಎದೆಯ ಮುಗಿಲಿನಲ್ಲಿ ನಂಗು ನಿಂತ ಶಿವಕುಮಾರ್ ಅವ್ರು ಬಂದ್ರು. ಹಾಯ್ ಶಿವಕುಮಾರ್ ಅವರೇ, ವೆಲ್ಕಮ್. ವನಸಾಂಡಿ ಕೇನೋದಿಲ್ಲ ವನಸಾಂಡಿ ವನಸತ್ತಿ ಚಾಪರ್ನಿ ತಿಂಡಿ ತಿನ್ನಿ ಎಂಕ್ಲಿಗ್ ಕಾಂಡೆ ವನಸ್ ಮಲ್ಪುಜ ಮಧ್ಯಾಹ್ನ ವನಸ್ ಎಂಕ್ಲಿಗ್ ಇರು ವನಸ್ ಮಲ್ಪನೆ ಕಾಂಡೆ. ಶಾಂತ ಸಿಸ್ ದುರ್ಗಾ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮೂಲಲ ಅಂಚಿನ ಸಿಸ್ ಮಲ್ಲ ಬ್ಯಾರಲ್ಡ್ ಜಿಂಜವನ ಅಂದು ಶಿವಪ್ರಸಾದ್ ಯಾರು? ಶಿವಕುಮಾರ್ ಅಲ್ಲ. ಶಿವಕುಮಾರ್ ಅವರೇ, ನೀವು ಫಸ್ಟಿಗೆ ಬರುದಾ ನನ್ನ ಲೈವಿಗೆ? ಫಸ್ಟಿಗೆ ಬರೋದಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಲೈಕ್ ಕೊಡೋದಿದ್ದರೆ ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತು ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ ಹೇಳಿ, ಚಾನಲ್ ಉಂಟಾ ಹೇಳಿ. ದುರ್ಗಾ ಸಿಸ್ ಆನ್ನಲ್ಲಿ ಇರ್ತೇನೆ ಓಕೆನಾ ಅಂತ. ಓಕೆ ಶ್ರೀಧರ್ ಬ್ರೋ, ಕೆಲಸ ಇದ್ದರೆ ಪರವಾಗಿಲ್ಲ ಶ್ರೀಧರ್ ಬ್ರೋ, ಕೆಲಸ ಇದ್ದರೆ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆಯಿತಾ ಶ್ರೀಧರ್ ಬ್ರೋ. ಕಮೆಂಟ್ ಸ್ಕಿಪ್ ಆಯಿತಾ ವಾಸ್ತವ ಬ್ರೋ? ಒಂದು ನಿಮಿಷ. ಶಾಂತ ಸಿಸ್ ದುರ್ಗಾ ಸಿಸ್ ಅದಲ್ಲ, ಇನ್ನೊಂದು ಉಂಟಾ. ಮುಂಗಾರು ಮಳೆ ಆಯಿತು, ಇದು ಹಿಂಗಾರು ಮಳೆ ಅಲ್ದೆ ಅಂತ ಅದುವಾ ಚೆಲುವಿನ ಚಿತ್ತಾರ ಅದಾಯಿತು. ಡೈಲಿ ಬರ್ಪುಂಡು ಸಿಸ್, ಡೈಲಿ ಬರ್ಪುಂಡು ನೀರು, ಡೈಲಿ ಬರ್ಪುಂಡ ಎಂಕಲೇ ಮುಂದೆ ದಿನ ಕೊರ ಬರ್ತೀನಿ ಅಷ್ಟೇ. ಅಷ್ಟೇ ಇರುದು ವಾಸ್ತವ ಬ್ರೋ ಕಮೆಂಟ್ ನಿಮ್ಮದು, ಬೇರೆ ಕಾಣುವುದಿಲ್ಲ, ಆನ್ ಇರುತ್ತೆಲ್ಲ. ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚೌಡಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ ಆನ್ ಇರುತ್ತೆ ಲೈವ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಏನು ತಿಂಡಿ ವಾಸ್ತವ ಬ್ರೋ ಅಂತ ಕೇಳ್ತಾ ಇದ್ದಾರೆ ಶಾಂತಿಸ್. ಕುಂದಾಪುರ ಕನ್ನಡ ಬರೋದಿಲ್ಲ ಬಿಡಿ. ಹೌದು ವಾಸ್ತವ ಬ್ರೋ, ಕುಂದಾಪುರ ಕನ್ನಡ ಬರೋದಿಲ್ಲವ ನಮಗೆ. ನೀವು ಕಳಿಸಿ, ಸ್ವಲ್ಪ ನೀವು ಕಳಿಸಿಕೊಡಿ ನಮಗೆ, ನಾವು ಕಲಿತೇವೆ. ನಾವು ರಪ್ಪ ಕಲಿತೇವೆ ಕಲಿಸೋದಿಲ್ಲ. ನೀವು ಕಲಿಸಿಕೊಟ್ರೆ ನಾವು ರಪ್ಪ ಕಲಿತೇವೆ. ಅದೇ ಶಾಂತಿಸ್ ನಿಮಗೆ ಬರ್ತದೆ ಕುಂದಾಪುರ ಕನ್ನಡ? ವಾಸ್ತವ ಬ್ರೋ ಕಲಿಸ್ತಾರೆ, ಇನ್ನು ಕ್ಲಾಸ್ ತಗೊಳ್ತಾರೆ ಅಲ್ವಾ ವಾಸ್ತವ ಬ್ರೋ? ನಮಗೆ ಬರೋದಿಲ್ಲವಾ ಕುಂದಾಪುರ ಕನ್ನಡ. ಕುಂದಾಪುರ ಚಿಕನ್ ಕೂಡ ಬರೋದಿಲ್ಲ ಮಾಡಲಿಕ್ಕೆ. ಶಾಂತಿಸ್ ಸೂಪರ್ ಮಾಡಿದ್ರೆ ಥ್ಯಾಂಕ್ ಯು ಶಾಂತಿಸ್, ಥ್ಯಾಂಕ್ ಯು ಸೋ ಮಚ್. ಪಟ್ಟದಾಯ ಗುಲ ನಟ್ಟುನ ಸ್ಥಿತಿ ಬರುಯ ಓ ನರಮಾನಿ ದೇವಿರ ಪನ್ಪಿನ ಉಂಡೊಂದು ಎನ್ನುಲಯ ಓ ನರಮಾನಿ ಆಸೆ ಪನ್ಪಿನ ಚೂರು ಬರ್ಪುಣು ಸಿರೆ ಚೂರು ಬರ್ಪುಣ ಎಂಕದಾಲ ಬರ್ಪುಜಿಯೇ. ಶಾಂತ ಎಂತ ತಿಂದೆ ಏನೇ ಅಂತ ಕೇಳ್ತಾ ಇದ್ದಾರೆ. ಹಾಗೆಯ ಶಾಂತ ಎಂತ ತಿಂದೆ ಏನೇ ಅಂತ ಯಾನ್ ಕೇಳೋದಿಲ್ಲ. ಶಾಂತ ಇರು ಉತ್ತರ ಕೊರ್ಲಿ, ಯಾನ್ ಹೇಳಿ ಕೇಳೋದಿಲ್ಲ. ಚೂರು ಬರ್ಪುಣು ಸಿಸು ಪೋವಾ ಅಂತ ಹೇಳ್ತಾ ಇದ್ದಾರೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಿಗೆ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಓವ ಗಾಂಡ ಅಂತೇಳಿ ಅಂಚ ಪನ್ಪಿನೇ ಕುಂದಾಪುರ ಭಾಷೆಯಲ್ಲಿ ಪನ್ಪಿನವು ಗಾಂಡಂದು. ಓ ನೀ ಏನು ತಿಂದೆ ಗಾಂಡ ಅಂಚನಾ? ಹ್ಞೂ ಅಂಚ ಮೀನಿಂದಲೇ ಸಾರೊಂದು ರೆಡಿಯಾಗಿದೆ. ಅದು ಚಂದ ಉಂಟಲ್ಲ ವಾಸ್ತವರು? ಅದು ಚಂದ ಉಂಟು ವಾಸ್ತವ್ರು.
ಬ್ರೋ ನಗ್ತಾ ಇದ್ದಾರೆ, ವಾಸ್ತವ್ ಬ್ರೋ ಅಂತ ನಗ್ತಾ ಇದ್ದಾರೆ. ಶಾಂತ ಮಿಸ್ ಲೈವ್ ಆನ್ ಇದೆ ದುರ್ಗಾ. ಓಕೆ ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೆಲಸ ಇದ್ರೆ ಮಾಡಿ ಶ್ರೀಧರ್ ಬ್ರೋ. ಬಸವರಾಜ್ ಅವ್ರು ಬಂದರು, ಅಕ್ಕ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಆಯ್ ಬಸವರಾಜ್ ಅವರು ವೆಲ್ಕಮ್. ಕಾಫಿ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಬಸವರಾಜ್ ಅವರೇ ಎಂತ ತಿಂಡಿ ತಿಂದ್ರಿ? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಅಕ್ಕ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಇವತ್ತು ಮೀನು ಸಾರು, ಆಮೇಲೆ ಬಾಳೆ ಎಲೆ ಗಟ್ಟಿ. ಓ ದೇವ, ಅದು ಚಂದ ಆಗ್ತದಲ್ಲ ಮೀನು ಸಾರಿಗೆ, ಬಾಳೆ ಎಲೆ ಗಟ್ಟಿ ಚಂದ ಆಗ್ತದೆ. ಮೀನು ಸಾರು ಬೇಕು, ಕೋಳಿ ಸಾರು ಬೇಕು ಅಲ್ವಾ? ಅಕ್ಕ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದು ಶೋ ಕಾಪಡತ್ತೆ ಶಾಂತಿಸ್ ಚಪ್ಪೆ ಗಟ್ಟಿಗ್ಲಾ ಬಕ್ಕ ಮೀಂದರೆ ಸಕೋರ್ದರೆ ಸಿಗ್ತಾರೆ ಶೋ ಕಾಪಡ. ಅಕ್ಕ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಬಸವರಾಜ್ ಅವರಿಗೆ ಪಿನ್ ಮಾಡಿದ್ದೇನೆ. ಯಾರೆಲ್ಲ ಅವರಿಗೆ ಕನೆಕ್ಟ್ ಆಗಲಿಲ್ಲ ಅವರಿಗೆ ಕನೆಕ್ಟ್ ಆಗಿ ಆಯ್ತಾ. ಬಸವರಾಜ್ ನೀವು ಕೂಡ ಯಾರಿಗೆಲ್ಲ ಕನೆಕ್ಟ್ ಆಗಲಿ ನೀವು ಕೂಡ ಕನೆಕ್ಟ್ ಆಗಿ ಅವರ ವಿಡಿಯೋಗೊಂದು ಕಮೆಂಟ್ ಹಾಕಿ, ಮತ್ತೆ ನಿಮ್ಗೆ ರಿಟರ್ನ್ ಮಾಡ್ತಾರೆ ಆಯ್ತಾ ಅವರು. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ, ತುಟಿಯು ನಗೆ ಬೀರಿದಾಗ ಪ್ರೇಮ ಶ್ರುತಿಯೋ. ಸೂಪರ್ ಲೈವ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಕ್ಕ. ಸೂಪರ್ ಲೈವ್ ಸ್ಟಾರ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ವಿಡಿಯೋ ನೋಡದೆ ಕನೆಕ್ಟ್ ಆಗಬೇಡಿ. ಹೌದೌದು, ವಿಡಿಯೋ ನೋಡಿ ಕನೆಕ್ಟ್ ಆಗಿ ಆಯ್ತಾ. ವಿಡಿಯೋ ನೋಡಿ, ಇಲ್ಲದಿದ್ರೆ 3 ಶಾರ್ಟ್ ವಿಡಿಯೋ ನೋಡಿ ಕನೆಕ್ಟ್ ಆಗ್ಬೇಕಂತೆ. ಒಂದು ವಿಡಿಯೋ ನೋಡ್ಬೇಕು, ಇಲ್ಲದಿದ್ರೆ 3 ಶಾರ್ಟ್ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಆಯ್ತಾ ವಿಡಿಯೋಗೆ. ಎಲುಬಿನಲ್ಲಿ ಮಾಂಸ ಇಲ್ಲ, ಇದು ಯಾವ ಚಿಕನು, ಅದು KFC ಚಿಕನ್. ಅಯ್ಯೋ ದೇವ. ಲೈಕ್ ಬಾಯ್ ದಿರ್ಗ. ಓಕೆ ಓಕೆ ಜಗಣ, ಥ್ಯಾಂಕ್ ಯು ಸೋ ಮಚ್ ಅವೆ ಲೈವ್ ಬಚ್ಚ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಇರಿಗೆ ಅಡ್ಡ ಥ್ಯಾಂಕ್ಸ್ ಅವೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊರಿಯರ್ ಬತ್ತು ಆನ್ ದಿ ಇಯರ್ ಬಕ್ಕ ಸಪೋರ್ಟ್ ಮಾಡ್ತಂದಲ್ಲ. ಥ್ಯಾಂಕ್ ಯು ಸೋ ಮಚ್ ಅವೆ. ಬಾಯ್ ಜಗಣ, ಬಾಯ್. ಆಯ್ತು ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ನವೀನ್ ಬ್ರೋ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ದೇಹಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಬರಸುತ್ತಿದೆ ಈ ರಕ್ಷಾ ಬಂಧನ. ಮರ್ಯಾದಿಲ್ ಪಾರ್ಟಿ ಕೊರಡೆ ಅವು ಕೊರ್ಕ ಕೊರ್ಕ ಅವ ಮುಂದೆ ನಲ್ಲ ದಿನ ಉಂಡು ಜಗ್ಗಣ್ಣ ಕೊರ್ಕೆರೆ ಪಾರ್ಟಿ ಅತಿ ಕೊರ್ಕ. ಆಯ್ ಜಗ್ಗಣ್ಣ ಒಂಜನೆಕ್ ರಡ್ಡು ಪರನುಳ್ಳೇರು. ಈ ಲೈವ್ ನ ಸಹ ಪ್ರಾಯೋಜಕರು ಶಾಂತದುರ್ಗ ಕಲ್ಯಾಣ ಮಂಟಪ. ಈಗ ನಮ್ಮ ಇಬ್ಬರದ್ದು ಕಲ್ಯಾಣ ಮಂಟಪ ಆಗಿದೆ ಅಲ್ವಾ, ಶಾಂತ ಸಿಸಿನ ಮತ್ತು ನಂದು. ಅದು ನಮ್ಮ ಹೆಸರಿದೆ, ಅದು ನಮ್ದಲ್ಲ. ಅದು ಅಣ್ಣ ತಂಗಿಯರ ಈ ಬಂದ ಅತ್ತಿಗೆ ಬಂದ ಮೇಲೆ ಗೋವಿಂದ. ಅದೊಂದು ಪದ್ಯ ಉಂಟಲ್ಲ, ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ ಎಂತ ಪದ್ಯ ಉಂಟಲ್ಲ, ಅದೊಂದು ಅದು ಬರುವುದಿಲ್ಲ. ಕೆಲವು ಕಡೆ ಆಗಿರುವುದಿಲ್ಲ ವಾಸ್ತವ್ರು, ಕೆಲವು ಕಡೆ ಮಾತ್ರ ಹಾಗೆ. ಕೆಲವು ಕಡೆ ಅತ್ತಿಗೆ ಅಂದರೆ ತಾಯಿ ಸಮಾನ ಅಲ್ವಾ, ತಾಯಿ ಥರ ಇರ್ತಾರೆ ಅತ್ತಿಗೆ ಅಂದರೆ. ಕೆಲವು ಕಡೆಯಲ್ಲಿ ಮಾತ್ರ ಸ್ವಲ್ಪ ಗಲಾಟೆ ಹಾಗೆ ಹೀಗೆ ಆಗ್ತದೆ ಅಂದು ಸಿಸ್ ಅತ್ತೆ. ಕೆಲವು ಕಡೆ ಡೆಡ್ಡೆಪ್ಪು. ನಲಿ ನಲಿ ನಲಿವಿನ ವೇಳೆ
ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ, ಸವಿನೆನಪಲ್ಲಿ ಬರೆದೆನು ಓಲೆ. ಬಸ್ ಟಿಕೆಟ್ ನಮ್ಮದ, ಬಸ್ ನಮ್ಮದೇ, ಹೌದೌದು. ಬಸ್ ಟಿಕೆಟ್ ನಮ್ಮದೇ, ನಮ್ಮದ. ಬಸ್ ನಮ್ಮ ನಾವು ಅಂದು ಅದೇ ಬಸ್ ಟಿಕೆಟ್ ನಮಕ್ ಕೊರ್ಪೇರು, ಬಸ್ ಕೊರ್ಪೇರು ನಮಕ್ ಇಚ್ಛತ. ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ವಾಸ್ತವ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಬೆಂಕಿಯಲ್ಲಿ ಅರಳಿದ ಹೂವು ನಾನಮ್ಮ, ನನ್ನ ಅಂತರಂಗ ಬಲ್ಲವರಾರು ಇಲ್ಲಮ್ಮ. ಬೆಂಕಿಯಲ್ಲಿ ಅರಳಿದ ಹೂವು ನಾನಮ್ಮ. ಜೀವವೀನೆ ನೀನು ಮಿಡಿತದ ಸಂಗೀತ, ಲಲ ಭಾವಗೀತೆ ಬಾ ಇನ್ನೊಲುಮೆಯ ಸಂಕೇತ. ಇಂದು ಮಿಲನದ ಸಂತೋಷ, ಶುಭ ಸಂದೇಶ ಸಂದೇಶ ಸಂದೇಶವು. ಜೀವವೀನೆ ನೀನು ಮಿಡಿತದ ಸಂಗೀತ. ಬೊಬ್ಬೆ ಹಾಕಿದ್ರೆ ಅಷ್ಟೇ, ಕಂಬ ಬಿಟ್ಟು ಕದಲು ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ವಾಸ್ತವ್ಡು? ಹೌದೌದು, ಕಂಡಕ್ಟರ್ ಬಗ್ಗೆ ಹೇಳುದಾ? ಕಂಡಕ್ಟರ್ ಪ್ಯಾಸೆಂಜರ್ ಬಗ್ಗೆ ಹೇಳುದಲ್ವಾ? ಎಷ್ಟು ಬೊಬ್ಬೆ ಹಾಕಿದ್ರೆ ಅವ್ರು ಮುಂದೆ ಹೋಗುದೇ ಇಲ್ಲ ಅಲ್ವಾ? ಅದೇ ಕಂಬವನ್ನು ಬಿಟ್ಟು ಹೋಗುದಿಲ್ಲ. ನಾನು ಕೂಡ ಹಾಗೆ ಬಸ್ಸಲ್ಲಿ ಹೋದ್ರೆ ಕಂಬವನ್ನು ಇಟ್ಕೊಂಡು ನಿಲ್ಲೋದು, ಮತ್ತೆ ಆಚೆ ಹೋಗುದೇ ಇಲ್ಲ. ಹೋಗಿದ್ರೆ ಅವರು ಎದುರಿನವರು ಹೋಗ್ಬೇಕು, ಆಚೆ ಹೋಗಿ ಅಂತ ಕಳಿಸುದು ಅವರನ್ನು. ನಾನು ಬಸ್ಸಲ್ಲಿ ಕಮ್ಮಿ ಹೋಗುದು. ಈಗ ಬಸ್ಸಲ್ಲಿ ಇದ್ದೀರಾ ವಾಸ್ತವ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೌದು, ಅಂದು ಉಪ್ಪೋಡು. ಬಂಡಲ್ ಬಡಾಯಿ ಮದೇವ ಬಿಡುವನು ಕಂಬಿಲ್ದ ರೈಲು ಬರವಾ. ಅಪ್ಪ ದೇಶ ಹೋಗ್ಕೊಂಡು ಮಾರ್ರೆ, ಅವ್ರು ಇರಿಕ್ಸ್ ಬರ್ಪುಜಿ. ಜೊತೆಯ ನೀರುವೆನು ಹೀಗೆ ಎಂದು ಲಾಲಾ ಲಾಲಾ. ಹೊಸ ಹರುಷವ ತರುವೆನು ಎಂದು ಎಂದು ಲಾಲಾ ಲಾಲಾ. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಅನೀಶ್ ಬರ್ತೀರು. ಓ ಅಕ್ಕ ಸ್ವಲ್ಪ ಮುಂದೆ ಹೋಗಿ ಅಂದ್ರೆ ಕಣ್ಣು ನೇರಳೆ ಕಣ್ಣು. ಹೌದೌದು, ನಾವು ನೋಡುದೇ ಇಲ್ಲ ಮತ್ತೆ ಅವರನ್ನು, ಕಂಡಕ್ಟರ್ ನೋಡುದೇ ಇಲ್ಲ, ನಾವು ಆಚೆ ನೋಡುದು. ಕೆಲವರು ನೋಡ್ತಾರೆ ಈಗ ನೇರಳೆ ಕಣ್ಣು ಬಿಟ್ಟು ಅಲ್ವಾ? ಹಾಯ್ ಅಂತ ಹೇಳ್ತಾ ಇದ್ದಾರೆ ಅನೀಶ್. ಗುಡ್ ಮಾರ್ನಿಂಗ್ ಅಂತೇಳಿ. ಹಾಯ್ ಅನೀಶ್, ವೆಲ್ಕಮ್. ದಾದ ಚಾಪರ್ಯಾರ ತಿಂಡಾರಾ? ದಾದ ತಿಂಡಾರು ವಾಸ್ತವ್ರು ಅಂತ ನಗ್ತಾ ಇದ್ದಾರೆ. ಶಾಂತ ಓಲ್ಲರು ಯಾರು ಮೂಲೆ ಈರುವಲು ಇಲ್ಲ ಸಿಸ್, ಮನೇಲಿ ಇದ್ದೇನೆ. ಇನ್ನು ದೀಪಾವಳಿ ಮುಗಿದು ಹೋಗೋದು, ಮನೆಯಲ್ಲಿ ಕೆಲಸ ಆಗ್ತಾ ಇದೆ. ಹೌದಾ, ಅಡಿಕೆ ತೋಟದ್ದು. ಸ್ಪಂದನ ಸಿಸ್ ಬಂದ್ರು. ಹಾಯ್ ಸ್ಪಂದನ ಸಿಸ್, ವೆಲ್ಕಮ್. ಕಾಫಿ ಆಯ್ತಾ, ತಿಂಡಿ ಆಯ್ತಾ ಸ್ಪಂದನ ಸಿಸ್? ಎಂತ ತಿಂಡಿ ತಿಂದ್ರಿ ಸ್ಪಂದನ ಸಿಸ್? ಲೈಕ್ ಡನ್ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಸಿಸ್, ಥ್ಯಾಂಕ್ ಯು. ರಜೆ ಕೊಡ್ತಾರಾ ಅಷ್ಟು ಹೊಸಬ್ರು ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ತಿಂಡಿ ಆಂಡ್ ಪುಳಿಯೋಗರೆ, ಸೂಪರ್ ತಿಂಡಿಯೇ ಪುಳಿಯೋಗರೆ. ಹ್ಞೂ ಸಿಸ್, ನಾನೇ ಮಾಡಿದ್ದಂತೇಳಿ. ಕನೆಕ್ಟ್ ಆಗಿ ಅಂತ ನೋಡಿ ಸ್ಪಂದನ ಸಿಸ್ಗೆ ಯಾರೆಲ್ಲ ಕನೆಕ್ಟ್ ಆಗಿ ವಿಡಿಯೋ ನೋಡಿ ಕನೆಕ್ಟ್ ಆಗಿ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯ್ತಾ? ಹ್ಞೂ ಸಿಸ್, ನಾನು ಮಾಡಿದ್ದು ಅಂತೇಳಿ. ಬೊಕ್ಕ ಪನೋಡ ಅನೀಶ್, ದಾದ ವಿಶೇಷ ಪುರ ಪನೋಡಿ ದಾದ ವಿಶೇಷ. ತುಂಬ ದಿನ ಆಯಿತು ಅಂತ ಹೇಳ್ತಾರೆ, ರಜೆ ಮಾಡದೆ. ಮಸ್ತ್ ದಿನ ಅಲ್ಲ ರಜೆ ಮಲ್ಪಂದೆ. ನಿಕ್ಲೆ ತೋಟಲ್ಲಿ ಉಂಡತೆ, ಐತ ಬೇಲೆಲ್ಲ ಉಂಡತೆ ಹೊಸ್ತೊಬ್ರು ಐತ ಮಸ್ತ್ ಇಡೀ ದಿನ ಬೇಲತೆ.
ರಜೆ ಮಾಡದೆ ಅಂತ ಹೇಳ್ತಾ ಇದ್ದಾರೆ. ಮಿಡಿಯುವ ಹೃದಯಗಳೆರಡು ಮಿಡಿತದ ರಾಗವು ಒಂದೇ, ಕಾಣುವ ಕಣ್ಣಂಚಿನ ಸಂಚು ಎಂದು ಒಂದೇಯ ಲಲಲ. ನವೀನ್ ಬ್ರೋ ಬಾಯ್ ಪನ್ನೊಂದಿಲ್ಲ. ಹಾಯ್ ಬಾಯ್ ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬತ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಸಿ ಈವ್ನಿಂಗ್. ಓಕೆ ಓಕೆ ಈವ್ನಿಂಗ್ ತಿಕ್ಕಗ ಇನಿ ನವೀನ್ ಲಾಗ್ಸ್ ರಾತೆ ಇನಿ ಲೈವ್ ನಮಗೆ ತೋಟ ಯಾವತ್ತು ಇದ್ರು ಶಾಶ್ವತ. ಹೌದೌದು ಅಲ್ವಾ, ಕೆಲಸ ಬೇರೆ ಗಾಡಿ ಸಿಗುತ್ತೆ ಬಿಡಿ. ಹೌದೌದು ತೋಟ ಬೇಕು ನಮ್ಗೆ ಅಲ್ವಾ. ಓಕೆ ಬಾಯ್ ಪನ್ನೊಂದು. ಥ್ಯಾಂಕ್ ಯು ತುಳುಗೈಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನವೀನ್ ಬ್ಲಾಗ್ಸ್ ಓಕೆ ಓಕೆ ಎಸ್ ಇನಿ ನವೀನ್ ಬ್ಲಾಗ್ಸ್ ರತೆ ಮಳೆ ಜೀರು ವೈಟ್ ಬತ್ತಡಲ್ಲ ಮಿತ್ ಎಂಕಲು ಯೂಟ್ಯೂಬ್ ಓಪನ್ ಮಾಡ್ಬಿಡಾಗಿ ಕಳ್ಳಕದಿ ಇದು ಕುಲ್ದುಪ್ಪಾರ್ ಒಂಜಿ ಟಮ್ಕಿ ಬತ್ತೊಂಡು ಅಪ್ಪ ಗೊತ್ತಾಗ್ಬಿಡಿ ಈರೆ ಇಜಿರೊಂಜಿ ಗ್ಲಾಸ್ ನೀರು ಬರೋದು ಉಪ್ಪಾರ್ ಅಪ್ಪ ಗೊತ್ತಾಗ್ಬಿಡಿ ಈರೇ ವೈದಾರ. ಕೆಲವೊಂದ್ಸಲ ಮಾತ್ರ ನಾಡು ಅಪ್ಪಡ ಅತ್ತೆ ಇಜಿನ ಈರೆ ಫಸ್ಟ್ ಡೌಲು ಎನ್ಮನಾಡಗೆ ಈರೆ ತೋಜುವರ ಅವಳು ಶಾಂತಿ ಅತಿ ಶಾಂತಿ ಅಂದೆ ಅತ್ತೆ ಪಲ್ಲೆ ಯಾನ್ ಪನ್ನೆ ಸರಿ ಅತ್ತೆ ಪಲ್ಲೆ ಎನ್ನ ಟೈಮ್ ಅವ್ನು ಬರ್ತೇನೆ ನನೈತೆ ಜನ ಪೋಪೇರು ಪೂರ ಐದು ತುಂಬಿ ನೆಂಡು ಮಲ್ಪೆ ಜನ ಪೋಂಡ ಬಕ್ಕ ದಾಲ್ ಒಪ್ಪುಜಿ ಜೀರೋ ಒಪ್ಪುನೆ ಎಂಡು ಮಲ್ಪನಾಗ ಜೀರೋ ಒಪ್ಪು ಶಾಂತಿ ಸುಂತಲೆ ಎಂಡು ಮಲ್ಪೈತೆ ತಬಲಿಂದ ತಂಗ್ಯವ್ವ ಬರುತ್ತಾಳೆ ನಿಖಲ ಸಪೋರ್ಟು ಬೊಕ್ಕ ಆಶೀರ್ವಾದ ಪನಂದ್ರೆ ಅವೇ ಫಲ ಉಂಡು ನವೀನ್ ಖಂಡಿತ ಎಂಗಲ ಸಪೋರ್ಟ್ ಉಂಡು ಖಂಡಿತ ಅದೇ ಆಶೀರ್ವಾದ ಪೂರ ಮಲ್ಲಾಕುಲು ಎಂಗುಲು ಸಪೋರ್ಟ್. ಓಕೆ ಸಿಸ್ ಪನಂದುಲ್ಲೇರು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ, ನೀನು ಆಡಿ ಬೆಳೆದಂತ ತೊಟ್ಟಿನಿಲ್ಲಿದೆ ನಿನ್ನ ಮಗುವಿನಾಟ ನೋಡಿ ಕಾದಿದೆ, ಈ ತವರು ಬೆಳಗಲು ತಂಗಿ ನಿನ್ನ ನಗುವೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಹರೀಶ್ ಉಳ್ಳೇರು ಹಾಯ್ ಹರೀಶ್ ಸಪೋರ್ಟ್ ಉಳ್ಳೇರು ಶಾಂತಿ ಸೂಪರ್ ಪನದುಲ್ಲೇರು. ಓಕೆ ಸಿಸ್ ಪನದುಲ್ಲೇರು ಒಂಜಿ 5 ನಿಮಿಷ ಆತೆ ಬೊಕ್ಕ ಹೆಣ್ಣು ಮಲ್ಪೆ ಬಾರಿ ಇಂಥದ್ದೇ ಆಯ್ತು ಅಂದಿಯೇ ಒಂಜಿ ಪದ್ಯ ಬಡ್ಡ ಬಾಕಿ ಉಂಡು ಹರೀಶ್ ಆಯ್ತ ಕ್ಯಾಂಡ್ ಲೈವ್. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ, ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಏನಿತು ಅಂತರ, ಬಂದು ಹೋಗುವ ಸ್ನೇಹ ಸಾವಿರ ನಮ್ಮ ಬಂಧ ನಿರಂತರ, ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ, ನನ್ನ ಕತೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನು, ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಥ್ಯಾಂಕ್ ಯು ಸೋ ಮಚ್. ಲೈವ್ ಗೊತ್ತಿಲ್ಲ ಮಾತಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡ್ತೀನಿ ಮಾತಿಗೆ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ
ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್. ಬಾಯ್ ಮಾತಿರ್ಗ್ಲಾ, ಥ್ಯಾಂಕ್ ಯು ಸೋ ಮಚ್ ಮಾತಿರ್ಗ್ಲಾ. ಎಲ್ಲ ತಿಕ್ಕಗ ಇಜಿನ ಆಣ ಬೈಯಾಡು ಬರ್ಪೆ ಇಜಿನೆಲ್ಲ